ಹಾಯ್ ಅಮ್ಮು ಡಾರ್ಲಿಂಗ್, ಹೇಗಿದ್ದೀರಿ ಅಮ್ಮು? ಲಾಸ್ಟ್ ಡೇ ಲಾಸ್ಟ್ ಡೇ ಅಮ್ಮು. ಥ್ಯಾಂಕ್ ಯು ಸೋ ಮಚ್ ಅಮ್ಮಗೆ. ಇವತ್ತು ಸಪೋರ್ಟ್ ಮೆಸೇಜ್ ಬೇಡ, ಮಾತಾಡು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಪೋರ್ಟ್ ಮಾಡಿದ್ದೀರಿ ಅಮ್ಮು. ಓಕೆ ಅಮ್ಮು, ಎಂಡ್ವರೆಗೆ ಇದ್ದು. ಹಾ, ಇವತ್ತು ಮುಗೀತು, ಮುಗ್ದಿದೆ. ಇವತ್ತೊಂದು ಸ್ವಲ್ಪ ಟೈಮ್ ಬರುವಂತ ಬಂದೆ. ಇವತ್ತು ಲೇಟ್ ನೈಟ್ ಮಾಡಲ್ಲ, ಸ್ವಲ್ಪ ಹೊತ್ತು ಮಾಡ್ತೀನಿ. 4K ಆಲ್ರೆಡಿ ಆಗಿದೆ, ಅದಕ್ಕೆ ಬಂದೆ. ಥ್ಯಾಂಕ್ ಯು ಅಮ್ಮು, ಲವ್ ಯು. ಮತ್ತೆ ವಿಡಿಯೋ ಮಾಡ್ತೀನಿ ಸಪ್ರೇಟ್ ಆಗಿ. ಥ್ಯಾಂಕ್ ಯು ನಾಳೆ ಅಪ್ಲೈ ಮಾಡ್ಬೇಕು, ಇವತ್ತು ಮಾಡ್ಲಿಲ್ಲ. ಥ್ಯಾಂಕ್ ಯು ಅಮ್ಮು, ಮಿಸ್ ಯು. ಸಿಗ್ತೇವಲ್ಲ ಬೇರೆ ಲೈವ್ ಅಲ್ಲಿ, ಸಿಗ್ತಾ ಇರ್ತೇವೆ. ಓಕೆನಾ? ಥ್ಯಾಂಕ್ ಯು ಪ್ರಶಾನಾಥ್, ನನ್ನೊಟ್ಟಿಗೆ ಇದ್ದುಕೊಂಡು ಎಂಡ್ವರೆಗೆ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಪ್ರಶಾನಾಥ್. ಶಿಲ್ಪ ಸಂತೋಷ್, ಬನ್ನಿ ಬನ್ನಿ. ಇವತ್ತು ಲಾಸ್ಟ್ ಟೈಮ್ ಇದ್ರೆ ಎಲ್ಲರ ಲೈವ್ ಬರ್ತೀನಿ, ವಿಡಿಯೋಸ್ ಎಲ್ಲ ನೋಡ್ತೀನಿ. ಓಕೆನಾ? ಬೇಜಾರ್ ಮಾಡ್ಕೊಳ್ಬೇಡಿ ಯಾರು. ಫಸ್ಟ್ ವಿಶ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಪ್ರಶಾನಾಥ್, ಟೀ ಆಯ್ತಾ? ಹೇಗಿದ್ದೀರಿ? ನಂದು 4K ಆಯ್ತು ಶಿಲ್ಪ, 4K ಆಯ್ತು. ಅದಕ್ಕೆ ಸ್ವಲ್ಪ ಹೊತ್ತು ಮಾಡುವಂತ ಬಂದೆ. ಎಲ್ಲ ನೀವೇ ಕಾರಣ, ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದೀರಿ ಎಲ್ರು. ಥ್ಯಾಂಕ್ ಯು. ಕಾಫಿ ಕುಡಿಯಲ್ಲ ನಾನು, ಬೆಳಿಗ್ಗೆ ಇಲ್ಲ, ಸಾಯಂಕಾಲ ಇಲ್ಲ. ನಿಮ್ದಾಯ್ತಾ? ಸಿಗ್ತೇವಲ್ಲ ಅಮ್ಮ, ಬೇರೆ ಲೆವೆಲ್ ಸಿಗ್ತಾ ಇಲ್ವಾ? ಯಾಕೆ ಅಮ್ಮ, ಅಯ್ಯೋ ದೇವ. ಸಿಗ್ತಾ ಇರ್ತೇವೆ ಅಲ್ವಾ, ಬರ್ತಾ ಇರ್ತೇನೆ, ನೋಡ್ತಾ ಇರ್ತೇನೆ ಬೇರೆ ಲೈವ್ ನಲ್ಲಿ ಸಿಕ್ಕರೆ ತಾನೆ. ಹೌದು, ಸಿಗ್ತೇನಲ್ವಾ, ಸಿಕ್ಕುವ, ಟೆನ್ಷನ್ ಬೇಡ, ನಾನು ಇರ್ತೀನಿ. ಹೇಗಾದ್ರ ಬರ್ತೀನಿ, ವಾಯ್ಸ್ ಕಳಿಸ್ತೀನಿ. ಓಕೆನಾ? ಮಿಸ್ ಮಾಡ್ಕೊಂಡ್ರೆ ವಾಯ್ಸ್ ಕಳಿಸು. ಥ್ಯಾಂಕ್ ಯು ಪ್ರಶಾನಾಥ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಹೆಲ್ಪ್ ಮಾಡಿದ್ದೀರಿ, ಥ್ಯಾಂಕ್ ಯು. ಕವಿಯಲ್ಲಿ ಕವಿ ಬರ್ಲಿಲ್ವಾ? ಇವತ್ತು ಬೇಗ ಮಾಡಿದೆ, ಬೇಗ ಹೋಗುವಂತ. ಥ್ಯಾಂಕ್ ಯು ವರ, ಕೆಲವು ಐಡಿಯಿಂದ ಬಂದು ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ವರ. ಥ್ಯಾಂಕ್ ಯು ಸೋ ಮಚ್. ನಿಮ್ದು ಕೂಡ ಬೇಗ ಆಗ್ಲಿ ವರ. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು. ನಾನೇ ಹೇಳ್ಬೇಕು ಪ್ರಾಶ, ನೀವೆಲ್ಲ ಲೇಟ್ ನೈಟ್ ತನಕ ಇದ್ರಿ, ಸಪೋರ್ಟ್ ಮಾಡ್ಕೊಂಡು. ಮೆಸೇಜ್ ಕಮ್ಮಿ ಆದ್ರೂ ಲೈವ್ ಅಲ್ಲಿ ಇದ್ರಿ ಅಲ್ವಾ, ಅದು ಆನ್ ಇಟ್ರು ವಾಚ್ ಬರ್ತದೆ. ಥ್ಯಾಂಕ್ ಯು ಸೋ ಮಚ್. ಕವಿತಾ ಎಷ್ಟು ಟೈಮ್ ಕೂತಿದ್ದೀರಿ, ಅಷ್ಟೇ ಟೈಮ್ ನೀವು ಕೂತಿದ್ದೀರಿ. ಹಾಯ್ ಅಮ್ಮ ಸಿಸ್ ಹೇಳ್ತಿದ್ದಾರೆ, ಹಾಯ್ ಶಿಲ್ಪ ಹೇಳ್ತಿದ್ದಾರೆ ಅವರು, ಹಾಯ್ ಪ್ರಾಶವನ್ನ ಹೇಳ್ತಿದ್ದಾರೆ. ಮತ್ತೆ ಏನು ವರ ಹೇಳಿ, ಎಷ್ಟಾಗ್ಬೇಕಿನ್ನು ವರ? ಸಪೋರ್ಟ್ ಬೇಡ, ಮಾತಾಡಿ. ಸಂಡೆ ಮಂಡೆ ಬೇಡ, ಮಾತಾಡಿ. ಸ್ವಲ್ಪ ಹೊತ್ತು. ಎಷ್ಟು ಬೇಕು ಇನ್ ನಿಮ್ಗೆ? ಹಾಯ್ ವರ ಸಿಸ್ ಹೇಳ್ತಿದ್ದಾರೆ ಪ್ರಾಶನಾಥ್. ಸಂಡೇ ಮಂಡೇ ಟ್ಯೂಸ್ಡೇ ವೆನಸ್ಡೇ ಥರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ಸಂಡೇ ಹಾಕಿಬಿಡಿ. ಸಂಡೇ ಆಗಿದೆ, ಫ್ರೈಡೆ ಸ್ಯಾಟರ್ಡೆ ಹಾಕಿಬಿಡಿ ಸಾಕು. 2.5. ಓಕೆ, ಓಕೆ ಮಾಡುವ. ನೈಟ್ ಬರ್ತೀರಲ್ವಾ ಲೈವ್ಗೆ? ಆಗ್ತದೆ. ಮತ್ತೆ ವಿಶೇಷ ಅಮ್ಮು, ಎಲ್ಲಿದ್ಯಾ ಅಮ್ಮು, ಹೋದ್ಯಾ? ಎಸ್ 9ಗೆ ಅಂದ್ರೆ 7:30. ಓಕೆ, ಫ್ರೀ ಇದ್ರಿ ಬರ್ತೀನಿ. ಓಕೆನಾ? ಇನ್ನೆಲ್ಲ ವಿಡಿಯೋಸ್ ಎಲ್ಲ ನೋಡುದು ನಿಮ್ದೆಲ್ಲ, ಇನ್ ಸ್ವಲ್ಪ ಫ್ರೀ ಇರ್ತದಲ್ಲ ಮೊಬೈಲ್, ವಿಡಿಯೋಸ್ ಎಲ್ಲ ನೋಡ್ತೀನಿ. ಗುಡ್ ಈವ್ನಿಂಗ್ ಮಮತಾ, ಅಮ್ಮು ಸಿಸ್ ಹೇಳ್ತಿದ್ದಾರೆ ಪ್ರಾಶನಾಥ್. ಕಾಂಗ್ರೆಸ್ ಸಿಸ್ಟರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನೀವು ಕೂಡ ಬೇಗ ಮಾಡ್ಕೊಳ್ಳಿ. ನಿಮ್ದು ಆಯ್ತು ವರ, ಆಗಿದೆ ಇವತ್ತು. ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್ ವಿಡಿಯೋಗೆ ಮಿಸ್. ಥ್ಯಾಂಕ್ ಯು ಅಮ್ಮು, ನೋಡ್ಬೇಕೆಲ್ರು. ಹಾಯ್ ಶ್ರೀ, ಕಂಪ್ಲೀಟ್ ಆಗಿದೆ ಶ್ರೀ. ಮೆಸೇಜ್ ಮಾಡ್ಬೇಕಂದ್ರೆ ಎನಿಸ್ತಾ ಇದ್ದ, ನೆನ್ಪೋಯ್ತು.
ಇನ್ನೆಲ್ಲ ವಿಡಿಯೋಸ್ ನೋಡ್ತೀನಿ ಈ ವಾರ. ಶಿಲ್ಪ ನಿಮ್ದೆಲ್ಲ. ಹ್ಮ್ ಎಂತ ಶ್ರೀ ಇವತ್ತು ಸ್ವಲ್ಪ ಬ್ಯುಸಿ ಆದೆ, ಹಾಗಾಗಿ ನೋಡ್ಲಿಕ್ಕೆ ಆಗ್ಲಿಲ್ಲ. ಇನ್ನೆಲ್ಲ ವಿಡಿಯೋಸ್ ಎಲ್ಲ ನೋಡ್ತೀನಿ. ಓಕೆನಾ ಶ್ರೀ? ಇಷ್ಟೆಲ್ಲ ದಿನದ್ದು ಬಾಕಿ ಇತ್ತಲ್ವಾ? ಹಾಯ್ ಶ್ರೀ ಸಿಸ್ ಹೇಳ್ತಿದ್ದಾರೆ, ಮಮತಾ ಹಾಯ್ ಶಿಲ್ಪ ಹೇಳ್ತಿದ್ದಾರೆ, ಶ್ರೀ ಅವರು ಥ್ಯಾಂಕ್ ಯು ವರ, ಥ್ಯಾಂಕ್ ಯು ಸೋ ಮಚ್. ನಿಮ್ದು ಕೂಡ ಬೇಗ ಆಗ್ಲಿ, ಎಲ್ಲ ನಾವೆಲ್ಲ ಇದ್ದೇವೆ, ಬೇಗ ಮಾಡ್ಕೊಡುವ. ಹೇಗಿದ್ದೀರಾ? ನಾನ್ ಸೌಖ್ಯ, ನೀವ್ ಹೇಗಿದ್ದೀರಿ ಶ್ರೀ? ಹಾಯ್ ಶ್ರೀ ಹೇಳ್ತಿದ್ದಾರೆ ಶಿಲ್ಪ ಅವರು, ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆಗೊಮ್ಮೆ ನೆನಪಾಯ್ತು, ಮತ್ತೆ ಬ್ಯುಸಿ ಆದೆ, ನೆನಪೋಯ್ತು. ಮತ್ತೆ ನಮ್ಮ ಕವಿಯಲ್ಲಿ ಸಿಸ್ ನಿಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡಿ. ಓಕೆ ಓಕೆ, ಬರ್ತೇನೆ, ಟೈಮ್ ಇದ್ರೆ ಬರ್ತೇನೆ. ವಿಡಿಯೋಸ್ ಕೂಡ ನೋಡ್ತೇನೆ. ವಿಡಿಯೋ ಕೂಡ ಒಂದು ನೋಡಿದ್ರೆ ಆಯ್ತಲ್ವಾ, ಅದ್ರಲ್ಲಿ ಕೂಡ ವಾಚರ್ ಬರ್ತದೆ. ವಿಡಿಯೋಸ್ ನೋಡಿದ್ರೆ ಒಳ್ಳೇದು, ಅದ್ರಲ್ಲಿ ಬರ್ಬೇಕು ವಾಚರ್, ಅದು ಒಳ್ಳೇದು. ಲೈವ್ಗಿಂತಲೂ ಅದ್ರಲ್ಲಿ ವಾಚವರ್ ಬಂದ್ರೆ ಒಳ್ಳೇದು. ಫೈನಲಿ ಹೌದು, ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಫೈನಲಿ ಆಯ್ತು. 5:30 ಗಂಟೆ ತನಕ ಕೂತಿದ್ದೆ ಈವ್ನಿಂಗ್. ಕಾಶನಾಥ್ ಬ್ರೋ ಏನು ಗುಡ್ ಈವ್ನಿಂಗ್ ಹೇಳ್ತಿದ್ದಾರೆ. ಇನ್ನು ಗುಡ್ ಈವ್ನಿಂಗ್. ಅಪ್ಲೈ ಮಾಡ್ಬೇಕು, ನಾಳೆ ಮಾಡುವ. ನಾನು ಅಪ್ಲೈ ಮಾಡ್ಲಿಲ್ಲ ಇನ್ನುವರೆಗೆ. ಇವತ್ತು ಲೈವ್ ಆಗ್ಲಿ, ಆಮೇಲೆ ಮಾಡ್ತೇನೆ ಅಂತ. ನಾಳೆ ಮಾಡ್ತೇನೆ. ಅಪ್ಲೈ ಮಾಡಿದ್ಮೇಲೆ ಮತ್ತೆ ಪಿನ್ ಬರ್ತದಾ? ಅದು ಹೇಗೆ ಗೊತ್ತಿಲ್ಲ ನಂಗೆ. ಅಪ್ಲೈ ಆದ್ಮೇಲೆ ಎಂತ ಆಮೇಲೆ ಏನು ಪಿನ್ನ? ಸ್ವಲ್ಪ ಶ್ರೀ, ಆಮೇಲೆ ಏನು ಅವರು ಏನಾದ್ರು ಮೇಲ್ ಮಾಡ್ತಾರಾ? ಎಷ್ಟು ಸ್ವಲ್ಪ ಇದೆ, 31 ಏನು ಉಂಟು. ಇವತ್ತು ಸ್ವಲ್ಪ ಬರ್ತದಲ್ವಾ, ಮತ್ತೆ ವಿಡಿಯೋಸ್ಗೆಲ್ಲ ಬಂದಿದೆ, ಸಾಕ ಅಂತ ಕಾಣ್ತದೆ. ಇನ್ನು ವಿಡಿಯೋಸ್ ಹಾಕ್ಲಿಕ್ಕೆ ಉಂಟು, ಅದ್ರದ್ದು ಬರ್ತದಲ್ವಾ. ನಿನ್ನೆದ್ದು ಪ್ರೋಗ್ರಾಮ್ ಇದೆಲ್ಲ ವಿಡಿಯೋ ಉಂಟು, ಹಾಕ್ಬೇಕು. ಒಂದ್ಸಲ ಮಾತ್ರ ದೊಡ್ಡ ಅಮೌಂಟ್ ಲೆಸ್ ಆಯ್ತು. ಇದು 30 ಅಲ್ಲ, 61 ಏನು ಲೆಸ್ ಆಯ್ತು. ಆಮೇಲೆ ಅಷ್ಟು ಲೆಸ್ ಆಗ್ಲಿಲ್ಲ. 1 or 2 or 3 hour ಅಷ್ಟೇ ಲೆಸ್ ಆಗಿತ್ತು. ಮತ್ತೆ ಯಾರಿದ್ದೀರಿ? ಇದ್ದೀರಾ ಯಾರಾದ್ರೂ? ವಾಚಿಂಗ್ ಇದೆ. ಅಮ್ಮ ಇಲ್ಲಿ ಆಯ್ತು, ನಮ್ಮ ಅಮ್ಮ ಫಸ್ಟ್ ಮಾನಿಟೈಸೇಷನ್ ಮಾಡ್ಕೊಳ್ಳಿ, $10 ಆಗ್ಬೇಕು. $10, ಆಮೇಲೆ ಅಡ್ರೆಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಹೌದಾ, ಮತ್ತೆ $100 ಎಲ್ಲ ಆದ್ಮೇಲೆ $10 ಆಗ್ಬೇಕಾ? $10 ಅಂದ್ರೆ ಎಷ್ಟು ವಾಚ್ ಬೇಕು ಶ್ರೀ? ಅದೇನೋ ಗೊತ್ತುಂಟಾ, ಎಷ್ಟು ವಾಚ್ ಅವರ್ ಆದ್ರೆ $10 ಆಗ್ತದೆ?
ಪರವಾಗಿಲ್ಲ, ಇದ್ರಲ್ಲಿ ಕೇಳ್ತೀನಿ. ಆ ಶ್ರೀ, ವಾಟ್ಸಪ್ ಉಂಟಲ್ಲ ಅದ್ರಲ್ಲಿ ಕೇಳ್ತೀನಿ ಬಿಡಿ. ಸಿಸ್ ವೈಟಿ ಸ್ಟುಡಿಯೋದಲ್ಲಿ ಫಸ್ಟ್ ಆಪ್ಷನ್ ಇರೋ ಇರೋಕೆ ಏನು ಆಪ್ಷನ್ ತುಂಬಾ ಡಿಫ್ರೆನ್ಸ್ ಇದೆ, ಕೌಂಟ್ ಆಗುತ್ತಾ? ವೈಟಿ ಸ್ಟುಡಿಯೋದಲ್ಲಿ ಫಸ್ಟ್ ಆಪ್ಷನ್ ಇರೋದಕ್ಕೂ ಅರ್ನ್, ಹೌದು, ಸ್ವಲ್ಪ ಡಿಫ್ರೆನ್ಸ್ ಉಂಟು. ಅರ್ನ್ ಅಲ್ಲಿ ಜಾಸ್ತಿ ಉಂಟು, ಫಸ್ಟ್ ಪೇಜ್ ಅಲ್ಲಿ ಕಮ್ಮಿ ಉಂಟಲ್ಲ, ಅದು ಎಲ್ರಿಗೂ ಆಗ್ತದೆ, ಅದು ಕೌಂಟ್ ಆಗಲ್ಲ. ಅರ್ನ್ ಅಲ್ಲಿ ಯಾವುದು ತೋರಿಸ್ತದಲ್ಲ ಅದು ಕೌಂಟ್ ಆಗಲ್ಲ. ಫಸ್ಟ್ ಆಪ್ಷನ್ ಉಂಟಲ್ಲ ಅದೇ ಅದರಲ್ಲಿ 4K ಆಗ್ಬೇಕು. ಅದು ಎಲ್ರಿಗೂ, ಶಿಲ್ಪಗೂ ಕೂಡ ಹಾಗೆ, ಅದ್ರಲ್ಲಿ ಅರ್ನಲ್ಲಿ ಜಾಸ್ತಿ ಉಂಟು ತೋರಿಸ್ತದೆ, ಇದ್ರಲ್ಲಿ ಕಮ್ಮಿ ತೋರಿಸ್ತದೆ. 1K ಲಾಂಗ್ ವಿಡಿಯೋ ವ್ಯೂಸ್ಗೆ $1. ಒಬ್ಬ, ಹೌದಾ? ಶೋ ದೇವ, ಕಷ್ಟದೆ ಅಲ್ವಾ? 1Kಗೆ $1 ಆಗುದಾ? ಅಷ್ಟೇನಾ? ಯಪ್ಪಾ, ನಮ್ದು ಬರೋದು 200-300 ವ್ಯೂಸ್, ಕೆಲಸ ಎಲ್ಲ ಅಷ್ಟು ಬರಲ್ಲ. ಹಾಗಾದ್ರೆ ನಿಮ್ದು ಎಷ್ಟಾಗಿದೆ? $10 ಆಗಿ ಮತ್ತೆ $100 ಆಗ್ಬೇಕಲ್ಲ, ಅದೆಲ್ಲ ಆಗಿದಾ? ಇಲ್ಲಿ ಮನೆಯಲ್ಲಿ ಡಿವೈಸಸ್ ವಿಡಿಯೋ ಒಳ್ಳೆ ನೋಡುತ್ತೆ, ಈ ಟೈಮ್ ಸಿಕ್ಕುತ್ತೆ. ಓಕೆ ಸಿಸ್ ಅಂತ ಡಿವೈಸಸ್ ವಿಡಿಯೋ ಎಲ್ಲ ನೋಡ್ತಾನೆ, ಟೈಮ್ ಸಿಕ್ಕುತ್ತೆ. ಹೌದು ಕಾಶನಾಥ್, ಹೌದು, ಸಪೋರ್ಟ್ ಮಾಡ್ತಿದ್ದಾರೆ ಶ್ವೇತಾ ಅವರು. ಥ್ಯಾಂಕ್ ಯು ಶ್ವೇತಾ ಗೌಡ, ಥ್ಯಾಂಕ್ ಯು. ಸಪೋರ್ಟ್ ಬೇಡ, ಏನಾದ್ರು ಎಲ್ರದ್ದು ಕಾಫಿ ಆಯ್ತು ಕೇಳ್ತಿದ್ದಾರೆ. ಲಾಸ್ಟ್ ಲೈವ್ ಶ್ವೇತಾ ಇವತ್ತು 4K ಆಯ್ತು. ನಾಗು ಲೈಕ್ ಡನ್, ಥ್ಯಾಂಕ್ ಯು ನಾಗು. ಬನ್ನಿ ಮಾತಾಡಿ, ಬಿಡಿ ಮೆಸೇಜ್ ಬಿಡಿ, ಮಾತಾಡಿ. ಹಾಯ್, ಇವತ್ತು ಲಾಸ್ಟ್. ಓಕೆ, ಮುಗ್ದಿದೆ, ನೋಡ್ಬೇಕಿನ್ನು. ಕಾಫಿ ಆಯ್ತಾ ಶ್ವೇತಾ ಮತ್ತೆ ನಾಗುದ್ದು? ನವೀನ್, ಹಾಯ್ ನವೀನ್. ಗಂಟೆ ಸಬ್ದು ನೆನ್ನೆ ಇದ್ದ, ಇವತ್ತು ಕೂಡ ಕೇಳ್ತಾ ಉಂಟಾ ನಿಮ್ಗೆ ಗಂಟೆ ಸೌಂಡ್? ಗೋವಿಂದ ಆಗ್ತಿದ್ರಿ ಅಲ್ವಾ? ಥ್ಯಾಂಕ್ ಯು. ಹಾಯ್ ಜಿಜಿಎನ್ ಸಿಸ್, ಜಿಜಿಎನ್ ಗುಡ್ ಈವ್ನಿಂಗ್ ಆಲ್ ಹೇಳ್ತಿದ್ದಾರೆ ನವೀನ್. ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ನಾಗು. ಪೂಜೆ ಆಯ್ತು ನಿನ್ನೆ. ನಿನ್ನೆ ಪೂಜೆ ಆಗಿ ಲಾಸ್ಟ್ ಲೈವ್ ನಿನ್ನೆದ್ದು. ಪೂಜೆ ಎಲ್ಲ ಆಯ್ತಲ್ವಾ? ಒಳ್ಳೆ ಪೂಜೆ ಆಯ್ತು ನಂಗೆ ನಿನ್ನೆ. ಮತ್ತೆ ನವೀನ್, ಥ್ಯಾಂಕ್ ಯು ನಾಗು, ಥ್ಯಾಂಕ್ ಯು ಸೋ ಮಚ್. ಹಾಯ್ ಆಲ್ ಹೇಳ್ತಿದ್ದಾರೆ ನಾಗು ಅವರು. ಎಸ್ ಎನ್ ಜಿ ಹಾಯ್ ಹೇಳ್ತಿದ್ದಾರೆ. ಮಾಡೋ ಕೆಲಸದಲ್ಲಿ ಸಪೋರ್ಟ್ ಮೆಸೇಜ್. ಹಾಯ್ ನವೀನ್ ಹೇಳ್ತಿದ್ದಾರೆ ನಾಗು. ಹಾಯ್ ಆಲ್ ಹೇಳ್ತಿದ್ದಾರೆ ನವೀನ್ ಅವರು. ನಮಸ್ತೆ ಪ್ರಾಶು ಬ್ರದರ್ ಹೇಳ್ತಿದ್ದಾರೆ. ನಾಗಕ್ಕೂ ಹೇಳ್ತಿದ್ದಾರೆ. ಅಮ್ಮು ಹಾಯ್, ಬಂದು ಹೋದ್ರು ಅಮ್ಮು ಬಂದು ಹೋದ್ರು. ಆಯ್ತು, ಕಂಪ್ಲೀಟ್ ಆಯ್ತು, ಇವತ್ತು ಲಾಸ್ಟ್ ಕಂಪ್ಲೀಟ್ ಆಗಿದೆ ನವೀನ್. ಅದಕ್ಕೆ ಇವತ್ತು ಸ್ವಲ್ಪ ಟೈಮ್ ಮಾಡು ಅಂತ ಬಂದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಕೂಡ ತುಂಬಾ ಲೇಟ್ ನೈಟ್ ತನಕ ಸಪೋರ್ಟ್ ಮಾಡಿದ್ದೀರಿ, ಥ್ಯಾಂಕ್ ಯು. ನಿಮ್ದು ಕೂಡ ಬೇಗ ಆಗ್ಲಿ, ಬೇಗ ಮಾಡ್ಕೊಳ್ಳಿ ನೀವು ಕೂಡ.
ಗುಡ್ ಈವ್ನಿಂಗ್ ನವೀನ್ ಬ್ರೋ ಹೇಳ್ತಿದ್ದಾರೆ ಪ್ರಾಶನಾಥ್. ವೆರಿ ಗುಡ್ ಈವ್ನಿಂಗ್ ಬ್ರೋ ಹೇಳ್ತಿದ್ದಾರೆ. ಕಾಫಿ ಆಯ್ತಾ ಎಲ್ರದ್ದು ಹೇಳ್ತಿದ್ದಾರೆ. 6:30 ಕಾಫಿ ಟೈಮ್. ನಮ್ಮ ಕವಿ ಎಲ್ಲಿ ಕಾಣ್ತಿಲ್ಲ, ಬರ್ಲಿಲ್ವಾ ಮನೆಗೆ? ಕತ್ತಲಾದ ಕೂಡಲೇ ನೆರಳು ಕೂಡ ನಮ್ಮೊಂದಿಗೆ ಇರುವುದಿಲ್ಲ. ನಿರಂತರವಾಗಿ ನಮ್ಮೊಡನೆ ಯಾರಾದ್ರೂ ಇರಲಿ ಎಂದು ನಿರೀಕ್ಷೆ ಬೇಡ. ಎಸ್ ಎಸ್ ಕತ್ಲಾಗ ಕೂಡಲೇ ಹೋಗ್ತದೆ, ನೆಕ್ಸ್ಟ್ ಡೇ ಬರ್ತದಲ್ವಾ ನೆರಳು. ಬಿಸಿಲು ಬಂದ್ಮೇಲೆ ನೆರಳು ಬರ್ತದೆ. ಆಮೇಲೆ ಬರ್ತೀನಿ. ಜಾಸ್ತಿ ಟೈಮ್ ಇರಲ್ಲ ನಮಗೆ, ಸ್ವಲ್ಪ ಹೊತ್ತು ಮಾಡ್ತೀನಿ ಮತ್ತೆ ಹೋಗ್ತೀನಿ. ಸ್ವಲ್ಪ ಟೈಮ್ ಇವತ್ತು, ಲಾಂಗ್ ಟೈಮ್ ಇಲ್ಲ. ಸಾಕಾಗಿ ಹೋಗಿದೆ ಕೂತು ಕೂತು. ಓಕೆ ಬಾಯ್ ಸುಮಿ, ಬಾಯ್ ಬಾಯ್ ನಾಗು, ಬಾಯ್. ನಿಮ್ಮದು ಬೇಗ ಮಾಡ್ಕೊಳ್ಳಿ, ಬೇಗ ಆಗ್ಲಿ ನಿಮ್ದು ಕೂಡ 4K. Once again all the best. ಥ್ಯಾಂಕ್ ಯು. ನಿಮ್ಗೆ ಕೂಡ ಬೇಗ ಆಗ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು. ಎಷ್ಟು ಸಲ ನಾಗು, ಥ್ಯಾಂಕ್ ಯು. ಅದೇ ಹೂವು ಬ್ಯಾಗ್ ಕೊಡ್ತೀನಿ ನಿಮ್ಗೆ, ನಿಮ್ದಾದ್ಮೇಲೆ ಇಟ್ಕೊಳ್ತೀನಿ ಹಾಗೆ. ಬೇಗ ಮಾಡ್ಕೊಳ್ಳಿ. ಬಾಯ್ ಆಲ್ ಹೇಳ್ತಿದ್ದಾರೆ. ಫ್ರಿಡ್ಜ್ ಅಲ್ಲಿ ಇಟ್ಬಿಡ್ತೀನಿ ಗುಚ್ಚ. ಓಕೆನಾ? ಥ್ಯಾಂಕ್ ಯು ಸುಮಿ ಅಂತೆ. ಅದೇ ಹೂ ಬೇಕಾ, ಬೇರೆ ಬೇಡವಾ? ವಸ್ತು ಕೊಡುವ ಆಯ್ತಾ?
ಹಾಯ್ ಶೋನು. ಹಾಯ್ ಬ್ರದರ್ ಅಂತ ಬಂದ್ರು. ಅಮ್ಮ ಹೋದ್ರಂತ ಇದು ತೆಗ್ದಿಬ್ಲು. ಕೊಡ್ಬೇಕಾ ಮಗಳು? ಶೋನು ಹಾಯ್, ಹೇಗಿದ್ದಿ ಶೋನು? ಇವತ್ತು ಲಾಸ್ಟ್ ಲೈವ್ ಶೋನು ನಂದು. ಥ್ಯಾಂಕ್ ಯು ಸೋ ಮಚ್ ಶೋನು ಕೂಡ. ತುಂಬಾ ಸಪೋರ್ಟ್ ಮಾಡಿದೀಯಾ ಶೋನು. ಇವತ್ತು ಲಾಸ್ಟ್ ಪ್ರೋಮ್ಯಾಕ್ಸ್. ಹಾಯ್ ಬಾಬಾ ಹೇಳ್ತಿದ್ದಾರೆ. ಅಡಿಗೆಲ್ಲ ಆಯ್ತಾ ಅಮ್ಮ? 4K ಆಯ್ತು ಶೋನು ನಂದು. ಇವತ್ತು ಲಾಸ್ಟ್ ಲೈವ್, ಓಕೆನಾ? ಸುಮಿ ಅವರೇ ಹಲ್ಲು ಕಿತ್ತು ಕಿತ್ತು ಕೊಟ್ಟಿದ್ಯಾ. ಇವತ್ತು ಲಾಸ್ಟ್ ಲೈವ್ ಶೋನು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶೋನು ಮರಿ. ಆಗಿದೆ ಹೇಳ್ತಿದ್ದಾರೆ. ಹೌದಾ? ಏನು ಇವತ್ತು ಅಡಿಗೆ? ಸೋಮವಾರ. ವೆಜ್ಜಾ? ನಮ್ ಕೂಡ ವೆಜ್. ಬೀಟ್ರೋಟ್. ಕವಿದ್ದು ವಿಡಿಯೋ ನೋಡಿ ಬೀಟ್ರೋಟ್ ಮಾಡಿದ್ದೆ ಇವತ್ತು. ಬಾಬಾನ ಅವರು? ಯಾವ ಬಾಬಾ? ಬೀಟ್ರೋಟ್ ರೊಟ್ಟಿ ಇಲ್ಲ, ಬೀಟ್ರೋಟ್ ರೈಸ್. ನಮ್ಗೆ ರೊಟ್ಟಿ ಮಾಡಲ್ಲ, ನಮ್ಗೆಲ್ಲ ರೊಟ್ಟಿ ಆಗಲ್ಲ. ಅಮ್ಮ ಅಂತ ಹೇಳ್ತಿದೆ ಸೋನು. ಮತ್ತೇನು ವಿಶೇಷ ಅಮ್ಮ? ಇಷ್ಟೊತ್ತು ಲೈವ್ ಮಾಡ್ತೀರಾ? ಸ್ವಲ್ಪ ಹೊತ್ತು ಮಾಡ್ತೀನಿ, ನೋಡ್ಬೇಕು. ಯಾರು ಬರಲ್ಲ ಅಂದ್ರೆ ಹಣ್ಣು ಮಾಡ್ತೀನಿ. 1 ಗಂಟೆ 2 ಗಂಟೆ ಅಷ್ಟೇ. ಜಾಸ್ತಿ ಮಾಡಲ್ಲ ಇವತ್ತು. ನೀವ್ ಮಾಡ್ತೀರಾ ಲೈವ್? ಬನ್ನಿ ಅಮ್ಮ ಲೈವ್ ನೀವು ಮಾಡಿ. ಮತ್ತೆ ಶೋನು, ಏನು ವಿಶೇಷ? SL धर्मेंद्र, राम राम जी. हाय हाय धर्मेंद्र, कैसे हो? राम राम जी ಹೇಳ್ತಿದ್ದಾರೆ. थैंक यू सो मच SL. पहली बार आया क्या मेरे लाइफ पे? मैं ठीक हूँ, आप कैसे हो? मैं भी ठीक हूँ. कहाँ से हो आप? हाँ जी, पहली बार. ओके ओके. यूपी. ओके. मैं तो यूपी सीतापुर सीतापुर से हूँ. आप कहाँ से हो? मैं कर्नाटक से हूँ. कर्नाटक, उडुपी.
ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು ಸೋ ಮಚ್. ब्लू दे दो, ब्लू दे दो. थैंक यू. आपका चैनल है क्या? $702 सब हो गए आपको. अभी मैं देती हूँ, सेकंड आईडी से देती हूँ, ओके ना. 702 है ना आपका? हाँ जी, मेरा भी चैनल है. ओके ओके, देख रही हूँ मैं आपका वीडियो एसके चैनल से. क्या कर रहे? सब्जी कटिंग करने का बहुत सी आसान तरीका. थैंक यू श्वेता. 702 703 होगा अभी. एसके चैनल. कमेंट किया देखो अभी. हाय करके किया. 703 हो गए, देखो चेक करो. गुड इवनिंग. कुकिंग बाय कविता. हाय कविता, ಥ್ಯಾಂಕ್ ಯು. ಫಸ್ಟ್ ಟೈಮ್ ಇವತ್ತು ಬಂದದ್ದು ಕುಕಿಂಗ್ ಬೈ ಕವಿತಾ. ಕವಿತಾ ವ್ಲಾಗ್ಸ್ ಬೇರೆ ಅಂದಿದೆ ಅಲ್ವಾ ಚಾನಲ್. ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್ ಹೇಳ್ತಿದ್ದಾರೆ. ಕುಕಿಂಗ್ ಬೈ ಕವಿತಾ. सी आपको दिया देखो धर्मेंद्र, एक एसके चैनल से एक दिया, देखो चेक करो. ಐಶಮಿ ಗುರು, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಹಾಯ್ ಆಲ್ ಹೇಳ್ತಿದ್ದಾರೆ. ಸೇಜ್, ಥ್ಯಾಂಕ್ ಯು ಕವಿತಾ, ಥ್ಯಾಂಕ್ ಯು ಸೋ ಮಚ್. ಒಂದು ನಿಮ್ಗೆ ಸೆಕೆಂಡ್ ಗಿಫ್ಟ್ ಆಗಿದೆ, ಚೆಕ್ ಮಾಡ್ತೀನಿ. ಕವಿತಾಗೆ ನಿಮ್ ಬರ್ಡೇ ದಿನ ಲೈವ್ ಬನ್ನಿ. ಹೌದಾ? ನೋಡ್ತೇನೆ. ಸಾಟರ್ಡೆ ಅಲ್ವಾ? ನೋಡ್ತೀನಿ ಏನಾಗ್ತದೆ ಅಂತ. ಕುಕಿಂಗ್ ಬೈ ಕವಿತಾ. ಕವಿಗೆ ಒಂದು ಇದು ಮಾಡ್ಕೊಡ್ತೀನಿ ಈಗ. ಕವಿತಾ, ನಿಮ್ಗೆ ಒಂದು SK ಇಂದ ಗಿಫ್ಟ್ ಕೊಡ್ತೀನಿ. ಓ, ನಿಮ್ಗೆ ಆಗಿದೆಲ್ಲ 1.1K ಜಾಸ್ತಿ ಆಗಿದೆ. ಮೌನ ಆಗಿದಾ ನಿಮ್ದು ಕವಿತಾ? ಥ್ಯಾಂಕ್ ಯು ಅಮ್ಮ, ಬರ್ತೀನಿ ಅಮ್ಮ. ಅಮ್ಮ ಬಂಗಾರ, ಬರ್ತೀನಿ. ಓ, ಇವ್ರು ನಮ್ಮ ಭಾಷೆ ಅಲ್ಲ, ಬೇರೆ ಭಾಷೆಯವರು. ಮಹಾಕಾಳೇಶ್ವರ ಟೆಂಪಲ್. ಥ್ಯಾಂಕ್ ಯು ಕವಿತಾಜಿ. ಕವಿತಾ ಗರು. ಬಂಗಾರಮ್ಮ ಬಂದ್ರು. ಹಾಯ್ ಬಂಗಾರಮ್ಮ. ಯಾರಿದು ಬಂಗಾರಮ್ಮ? ಬ್ಲೂ ಇದೆ ನೋಡಿ ನಿಮ್ಗೆ ಬಂಗಾರಮ್ಮ. ಥ್ಯಾಂಕ್ ಯು ಬಂಗಾರಮ್ಮ, ತುಂಬಾ ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು. ಲಾಸ್ಟ್ ಲೈವ್ ಇವತ್ತು. ಮೋನೋ 4K ಆಗಿದೆ ನಂದು. ಥ್ಯಾಂಕ್ ಯು ಸೋ ಮಚ್.
ಬಾಯ್ ಅಂತೆ. ಹಾಯ್ ಇಲ್ಲ ಬಾಯ. सब मिल गया ओके ओके थैंक यू. ಕವಿ ಬನ್ನಿ ಕವಿ, ಇವತ್ತು ಲಾಸ್ಟ್ ಕವಿ. ಲಾಸ್ಟ್ ಸ್ವಲ್ಪ ಹೊತ್ತು ಮಾಡುವ ಅಂತ ಬಂದೆ, ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದೆ. ಈಗ ಕೇಳಿಸ್ತಿದೆ ನಿಮ್ಗೆ? ಅವಾಗಿನಿಂದ ಮೆಸೇಜ್ ಮಾಡ್ತಾ ಇದ್ದೀನಿ. ಹೌದಾ, ಎಲ್ಲಿದೆ ಮಾರೆ ಮೆಸೇಜ್? ಓ ಹಾಯ್ ಅಮ್ಮ ಹೇಳಿದ್ರಲ್ವಾ, ಯಾಕೆ ಸ್ಕಿಪ್ ಮಾಡಿದ್ದೀರಿ? ಓಕೆ ಓಕೆ ಓಕೆ, ನೋಡ್ಲಿಲ್ಲ ನಾನು. ಮಿಕ್ಸ್ ಇಟ್ಟಿದ್ದೆ, ಮ್ಯೂಟಲ್ಲಿ ಇಟ್ಟಿದೆ. ಓಕೆ, ಟೀ ಆಯ್ತಾ? ಇಲ್ಲ ಇಲ್ಲ, ಟೀ ಕುಡಿಯಲ್ಲ. ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನೋಡ್ಲಿಲ್ಲ, ಸಾರಿ ನೋಡ್ಲಿಲ್ಲ, ಸಾರಿ. ಥ್ಯಾಂಕ್ ಯು ಕವಿ, ನಿಮ್ಗೆ ಕೂಡ ತುಂಬಾ ಥ್ಯಾಂಕ್ ಯು. ಧರ್ಮೇಂದ್ರ ಕನೆಕ್ಟ್ ಮೈ ಚಾನೆಲ್ ಹೇಳ್ತಿದ್ದಾರೆ. ಅವರು ಬೇರೆ ಭಾಷೆ, ತಮಿಳು ಅಂತ ಕಾಣ್ತದೆ, ತೆಲುಗು ತಮಿಳ ಗೊತ್ತಿಲ್ಲ. ಪ್ರಾಶ್ವ ಅವರು ಕವಿ ಒಟ್ಟಿಗೆ ಎಂಡ್ ತನಕ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಕವಿ, ತುಂಬಾ ಕಷ್ಟ ಆಗೆಲ್ಲ ಸಪೋರ್ಟ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋಸ್ ಎಲ್ಲ ನೋಡ್ತೀನಿ, ನಿಮ್ಗೆ ಮೂರು ವೀಸ್ ಕೊಡ್ತೀನಿ ನಿಮ್ಗೆ. ಹಸ್ಬೆಂಡ್ ಇದೊಂದು ಫೋನ್ ಉಂಟು ಇಲ್ಲಿ, ಅದು ಮೆಸೇಜ್ ಎಲ್ಲ ಆಗಲ್ಲ, ಅದು ಕಮೆಂಟ್ಸ್ ಎಲ್ಲ ಆಗಲ್ಲ, ಸಬ್ಸ್ಕ್ರೈಬ್ ಕೂಡ ಆಗಲ್ಲ. ಅಂದ್ರೆ ಸೇಮ್ ಐಡಿ ಅವರದ್ದು, ಆದ್ರೆ ಕಮೆಂಟ್ಸ್ ಎಲ್ಲ ಆಗಲ್ಲ ಅದ್ರಲ್ಲಿ. ಇದು ನೋಡ್ಬೋದು, ವಿಡಿಯೋ ನೋಡ್ಬೋದು. ಗುಬ್ಬಿ ಅಕ್ಕೋ ಗುಡ್ ಈವ್ನಿಂಗ್ ಹೇಳ್ತಿದ್ದಾರೆ. ಕವಿತಾ ತಂಗಿ ಊಟ ಆಯ್ತಾ ಹೇಳ್ತಿದ್ದಾರೆ ಬಂಗಾರಮ್ಮ. ಸುಮಿಸಿಸ್ ಮಧ್ಯಾಹ್ನ ಒಂದು ನ್ಯೂಸ್ ಕೇಳಿದೆ, ನಿಜನಾ ಅದು? ನೀವು ಕೇಳಿದ್ರೆ ಅದು ನಿಜನೇ ಇರ್ಬೇಕಲ್ವಾ. ನಿನ್ನೆ ಆಯ್ತಾ? ಏನಂತ ಹೇಳಿ? ಹೊಸ ಆರಂಭಕ್ಕೆ ಕಾರಣ ಸುಮಿ. ಅಂತ್ಯ ಹೊಸ ಆರಂಭಕ್ಕೆ ಕಾರಣ ಸುಮಿ. ಒಳ್ಳೇದಾಗ್ಲಿ, ನಿಮ್ಮ ವೈಟಿ ಜರ್ನಿ ಬ್ಯೂಟಿಫುಲ್ ಆಗಿ ಇರ್ಲಿ. ಥ್ಯಾಂಕ್ ಯು ಕವಿ, ನಿಮ್ದು ಕೂಡ ಬೇಗ ಬೇಗ ಆಗ್ಲಿ. $100 ತಂಗಿನ ಕೇಳ್ತಿದ್ದಾರೆ. ರಾಶನ ಗುಡ್ ಈವ್ನಿಂಗ್ ಹೇಳ್ತಿದ್ದಾರೆ. ತಂಗಿ ಆದ್ರೆ ಒಳ್ಳೇದಲ್ವಾ, ಅಕ್ಕ ತಂಗಿ. $100 ಎಷ್ಟು ಬೇಕು ಕವಿನು ನಿಮ್ಗೆ? ಅಯ್ಯೋ, ತುಂಬಾ ಕಷ್ಟ ಇದೆ ಅಲ್ವಾ 4K ಆದ್ಮೇಲೆ. ಧರ್ಮೇಂದ್ರ ನಮಸ್ತೆ ಹೇಳ್ತಿದ್ದಾರೆ ಕವಿ. ಕವಿತಾಜಿ ನಮಸ್ತೆ. ತಮಿಳ್ ತೆಲುಗು ಬರಲ್ವಾ ನಿಮ್ಗೆ ಕವಿ? ಬೇಡ ಬಿಡಿ ಆಂಟಿನ, ಬೇಡ ಬಿಡಿ ಆಂಟಿ ಅಂತ ಕರಿತೀನಿ. ಏನ್ ಕೇಳಿದ್ರಿ ಬಂಗಾರಮ್ಮ ನ್ಯೂಸು? ಲಕ್ಷ್ಮಿ ಬಂದ್ರು, ಲಕ್ಷ್ಮಿ ಉಮೇಶ್. ಹಾಯ್ ಹಾಯ್ ಲಕ್ಷ್ಮಿ ಉಮೇಶ್, ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, 50 ನಿಂತಿದೆ ಡಾಲರ್. ಹೌದಾ, ಓಕೆ ಓಕೆ, ಇನ್ನು ಮಾಡೋ. ಮೂರು ವೀಸ್ ಕೊಡ್ತೀನಿ. ನಿನ್ನೆ ಲೈವಲ್ಲಿ ಆಗಿದ್ದು. ಹೌದೌದು, ನಿನ್ನೆ ಲೈವಲ್ಲಿ ಆಗಿದ್ದು. ಏನ್ ಕೇಳಿದ್ರಿ ಇವತ್ತು? ಹಾಯ್ ಕವಿಸಿಸ್ ಹೇಳ್ತಿದ್ದಾರೆ ಉಮೇಶ್ ಅವರು. ತಮಿಳ್ ಬರುತ್ತೆ, ತೆಲುಗು ಬರಲ್ಲ. ಹೌದಾ, ಓಕೆ ಓಕೆ. ಹಾಯ್ ಬಂಗಾರ ಮಾಡ್ತಿದ್ದಾರೆ ಲಕ್ಷ್ಮಿ ಉಮೇಶ್ ಅವರು. ಇನ್ನು 50 ಬೇಕಾಗತ್ತೆ ಅಲ್ವಾ, ಮಾಡುವ ಬೇಗ. ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ಪ್ರಾಶ್ವ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ನೀವೇ ಕಾರಣ, ಅದಕ್ಕೆಲ್ಲ ಎಲ್ಲ ಕ್ರೆಡಿಟ್ ನಿಮ್ಗೆ. ಥ್ಯಾಂಕ್ ಯು ಲಕ್ಷ್ಮಿ. ಮತ್ತೇನು ವಿಶೇಷ? ಅಡುಗೆ ಆಯ್ತಾ ಕವಿ? ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಕೂಡ ಅರ್ಥ ಆಯ್ತಾ? ಥ್ಯಾಂಕ್ ಯು ಧರ್ಮೇಂದ್ರ. 4K हो गया आज, ಥ್ಯಾಂಕ್ ಯು. ಆಂಟಿ ಅನ್ನದೆ ತಂಗಿ ಅನ್ನೋಕೆ ಆಗತ್ತಾ?
ಆಂಟಿ ಅಂತೇನೆ ಕರಿ ಬಂಗಾರಮ್ಮ ಹೇಳ್ತಿದ್ದಾರೆ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್, ಆಲ್ ದ ಬೆಸ್ಟ್ ಫಾರ್ ಆಲ್ ದ ಬೆಸ್ಟ್ ಯುವರ್ ವೈಟಿ ಜರ್ನಿ. ಥ್ಯಾಂಕ್ ಯು ಬಂಗಾರಮ್ಮ. ನಿಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ. ಹಾಯ್ ಧರ್ಮೇಂದ್ರ, ಬರ್ತಿದ್ರಿ ಮುಂಚೆ ಕೂಡ. ಲಕ್ಷ್ಮಿ ಬಂದ್ರು. ಹಾಯ್ ಲಕ್ಷ್ಮಿ, ಬನ್ನಿ. ನಿಮ್ಗೂ ಕೂಡ ಎಲ್ರಿಗೂ ಥ್ಯಾಂಕ್ ಯು, ಬಂದು ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಎಲ್ರಿಗೂ. ಉಮೇಶ್ ಜಿ ಹಾಯ್ ಹೇಳ್ತಿದ್ದಾರೆ. ಸಿಸ್ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಹೇಳ್ತಿದ್ದಾರೆ. ಓಕೆ, ಎರಡು ಕೂಡ ಇದೆಯಾ, ಖಾರ ಮತ್ತೆ ಸ್ವೀಟಾ? ಹಾಯ್ ಲಕ್ಷ್ಮಿ ಸಿಸ್ ಹೇಳ್ತಿದ್ದಾರೆ. ನೀವು ಲಕ್ಷ್ಮಿ, ಅವರು ಲಕ್ಷ್ಮಿ. ಹಾಯ್ ಪ್ರಾಶ್ವಾ ಬ್ರೋ ಹೇಳ್ತಿದ್ದಾರೆ. ಲಕ್ಷ್ಮಿ ಉಮೇಶ್. ಹಾಯ್ ಲಕ್ಷ್ಮಿ ಸಿಸ್ ಹೇಳ್ತಿದ್ದಾರೆ. ಲಕ್ಷ್ಮಿ ಉಮೇಶ್ ಅವರು. ಹಾಯ್ ಪ್ರಾಶ್ವಾ ಬ್ರೋ ಹೇಳ್ತಿದ್ದಾರೆ. ಲಕ್ಷ್ಮಿ ಬ್ಲಾಗ್. ಲಕ್ಷ್ಮೀಜಿ ನಮಸ್ತೆ ಹೇಳ್ತಿದ್ದಾರೆ. ಧರ್ಮೇಂದ್ರ. ವಿಡಿಯೋ ಸ್ವಲ್ಪ ವೈರಲ್ ಆದ್ರೆ ಬೇಗ ಆಗ್ತದಲ್ವಾ ಕವಿ? 3K ಕಂಪ್ಲೀಟೆಡ್ ಕವಿ ಅಕ್ಕ. ಹೌದಾ, ನೋಡ್ಕೊಂಬರ್ತೀನಿ. 3K ಆಯ್ತಾ? ಸ್ವಲ್ಪ ಉಂಟು ಇನ್ನು, ಸ್ವಲ್ಪ ಬಾಕಿ 3Kಗೆ. ಅಯ್ಯೋ, ಅಷ್ಟು ಸಬ್ಸ್ಕ್ರೈಬ್ ಇದೆ, ವಾಚ್ ಬರೋದಿಲ್ಲ ಅಲ್ಲ ವ್ಯೂಸ್. ಪ್ಲೀಸ್ ನಿನ್ನ ಟಾಪಿಕ್ ಮತ್ತೆ ಯಾರು ಮಾತಾಡುವ, ಅದು ನಿನ್ನೆದು ಬೇಡ, ಇವತ್ತು ದಿನ ಸುಮಿ ಸಿಸ್ಗೆ ಮೆಮೊರೇಬಲ್ ಆಗಿ ಇರ್ಲಿ. ಹೌದು. ಹಾಯ್ ಧರ್ಮೇಂದ್ರ ಹೇಳ್ತಿದ್ದಾರೆ. ಮೋಹನ್ ಬಂದ್ರು. ಹಾಯ್ ಮೋಹನ್. ಇವ್ರು ಎಲ್ಲಿವರು, ಯಾವ ಊರು ಮೋಹನ್? ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದಿದ್ದೀರಿ. ಇಲ್ಲ, ಚಾನಲ್ ಇಲ್ಲ ಅವರದ್ದು. ಆಗುತ್ತೆ ಇವತ್ತೇ ಅನ್ಸುತ್ತೆ. ಹೌದಾ, ಇವತ್ತಾಗ್ತದಾ? ಧರ್ಮೇಂದ್ರ ಬ್ರೋ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ. ಹಾಗಾದ್ರೆ ಕೇಳಿ ಅಲ್ಲ ಗಿಫ್ಟ್. ಎಷ್ಟು ಬೇಕಿನ್ನು? 96 ಅಂದ್ರೆ 400 ಬೇಕಾ? ಎಷ್ಟು ಬೇಕು ಗೊತ್ತಾಗಲ್ಲ ನಂಗೆ ಅದು. ನಿಮ್ದು ನಂದು ಕಜಕಸ್ತಾನ್. ಓಕೆ, ಕಜಕಸ್ತಾನ್. ಬನ್ನಿ ಕವಿ. ಹಲೋ. ಫೈನ್ ಅಂಕಲ್ ಹೇಳ್ತಿದ್ದೆ. ಕವಿ ಬನ್ನಿ ಫ್ರೆಂಡ್ಸ್, ಪ್ಲೀಸ್ ಜಾಯಿನ್ ಆಗಿ. ರಿಟರ್ನ್ ಪಕ್ಕ ಫುಲ್. ನಿಮ್ದು ಮುಂಚೆಲ್ಲ ಕ್ಲಿಯರ್ ಇತ್ತು, ಈಗ ಗರ 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 ಹೇಳ್ತದೆ. ಓಕೆ, ಈಗ ಕೇಳ್ತಾ ಉಂಟು. ಹಾಯ್ ಪುಟ್ಟ, ಅವರು ಹೇಳ್ತಿದ್ದಾರೆ. ಪ್ರಾಶ್ವರ್ ಸೂಪರ್ ಹೇಳ್ತಿದ್ದಾರೆ. ನಂದು ಕಜಕಸ್ತಾನ್. ಫೈನ್ ಅಂಕಲ್. ಫ್ರೆಂಡ್ಸ್ ಪ್ಲೀಸ್ ಜಾಯಿನ್ ಮೀ. ರಿಟರ್ನ್ ಅಪ್ಲೈ ಮಾಡಿ. ಏನ್ ಕವಿ? ಗುರುವಾರ ಅಪ್ಲೈ ಯಾಕೆ? ಗುರುವಾರ ಮಾಡಿ ಹೇಳ್ತೀನಿ. ಓಕೆ, ಕೊಡಿ. ನಾಳೆ ಮಾಡುವಂತ ಇದ್ದೆ, ಟ್ಯೂಸ್ಡೇ ಅಲ್ವಾ? ಹೌದಾ? ಬೇಕಾದ್ರೆ ಬುಧವಾರ ಮಾಡಿ. ಗುರುವಾರ ಮಾಡಿ, 2 ದಿನ ವೇಟ್ ಮಾಡಿ, ಇನ್ನೊಂದ್ 2 ದಿನ ಲೈವ್ ಮಾಡಿ. ಆಯ್ತು. ಡೇ ಟೈಮ್ ಅಲ್ಲಿ ಮಾಡಿ ಲೈವ್. ವಾಟ್ಸಪ್ ಅಲ್ಲಿ ಹೇಳಿ ಕವಿ ಟೈಮ್, ಇನ್ 2 ದಿನ ಯಾವ ಟೈಮ್ ಒಳ್ಳೇದಂತ. ನಾನು ಹೇಳ್ತೀನಿ, ಅದು ವಾಟ್ಸಪ್ ಅಲ್ಲಿ ಹೇಳ್ತೀನಿ ಪರ್ಸನಲ್ ಆಗಿ. ಹೌದು ಲಕ್ಷ್ಮಿ. ಇನ್ನು ನಾಳೆ ನಾಡಿದ್ದು 2 ದಿನ, ಗುರುವಾರದವರೆಗೂ ಡೇ ಟೈಮ್ ಅಲ್ಲಿ ಲೈವ್ ಮಾಡಿ 1 ಅವರ್. ಹೌದಾ? ನೋಡುವ. ಇಲ್ಲ ಇದು ವಿಡಿಯೋಸ್ ಎಲ್ಲ ಉಂಟು, ಹಾಕ್ಬೇಕು. ಎಷ್ಟು ಸ್ವಲ್ಪ ಆಗಿದೆ 30. ಆಮೇಲೆ ಹಾಕೊಳ್ಳಿ, ನಾನು ಅನ್ನೋದವರೆಗೂ ವಿಡಿಯೋ ಹಾಕ್ಬೇಡಿ. ಹಾಕ್ಬಾರ್ದಾ ವಿಡಿಯೋ? ಯಾಕೆ? ಅದು ಮತ್ತೆ ವಾಚ್ ಅವರ್, ಅದು ಇದು ಫಂಕ್ಷನ್ ಇದಲ್ವಾ? ಫಂಕ್ಷನ್ ಇದು ಅದು ಬೇಗ ಹಾಕ್ಬೇಕಾಗ್ತದೆ, ಇಲ್ಲಾಂದ್ರೆ ಬೇರೆಯವರು ಕೂಡ ಹಾಕ್ತಾರಲ್ಲ, ಅದೇನು ವ್ಯೂಸ್ ಬರಲ್ಲ. ಅದಕ್ಕೆ ಲೈವ್ ಮಾಡಲ್ಲ, ವಿಡಿಯೋ ಹಾಕ್ತೀನಿ. ಸದ್ಯಕ್ಕೆ ನಾಳೆ ಒಂದಿನ, ನಾಡಿದ್ದು ಒಂದಿನ, ಗುರುವಾರ 3 ದಿನ ಕಂಟಿನ್ಯೂ ಬಿಡದೆ ಲೈವ್ ಮಾಡಿ 3 ದಿನ. ಅಲ್ಲ, ನಾನು ವಿಡಿಯೋನೇ ಹಾಕ್ತೀನಿ ಅಂತ. ಲೈವ್ ಬೇಡ, ವಿಡಿಯೋನೇ ಹಾಕ್ತೀನಿ.
ವಿಡಿಯೋನು ಹಾಕಿ ಜೊತೆಗ್ ಲೈವ್ ಮಾಡಿ 3 ದಿನ. ಹಾ ಓಕೆ. ಇನ್ನು ಇಷ್ಟ್ ದಿನ ಮಾಡಿದೀರಾ, ಇನ್ನು 3 ಡೇಸ್ ನೀವು ಕಂಟಿನ್ಯೂ ಆಗಿ, ನಿಮ್ಗೆ ನೈಟ್ ಕಷ್ಟ ಆದ್ರೆ ಡೇ ಟೈಮ್ ಅಲ್ಲೇ ಮಾಡ್ಕೊಳ್ಳಿ, 1 hour 2 hour. ಲಾಂಗ್ ಟೈಮ್ ಬೇಡ. ಲಾಂಗ್ ಟೈಮ್ ಮಾಡಲ್ಲ, ಓಕೆ, ಸ್ವಲ್ಪ ಹೊತ್ತು ಲೈವ್ ಮಾಡೋದು. ಮಾಡಿ. ಬಟ್ ಹೇಳ್ತೀನಿ ಯಾಕೆ ಅಂತ ಪರ್ಸನಲ್ ಆಗಿ. ಇವತ್ತೇ ಮಾಡಿ ಇಲ್ಲಿ ಆದಷ್ಟು ಏನ್ ಲಕ್ಷ್ಮಿ ಇವತ್ತೇ ಶ್ರಾವಣ ಮಂಡೇ ಇದೆ ಹಾಕಿ ಹೇಳ್ತಿದ್ದಾರೆ. ಇದೆ ಇವತ್ತು ಒಳ್ಳೆ ದಿನಾನೇ, ಬಟ್ ಬೇಡ ಇವತ್ತು. उमेश जी ज्वाइन करने जा रहा ತುಂಬಾ हूँ, ಎಕ್ಸ್ಟ್ರಾ प्लीज आप जाना नहीं. ಅಲ್ವಾ? ಲಕ್ಷ್ಮೀ ಉಮೇಶ್ ನಿಮ್ಗೆ ಎಕ್ಸ್ಟ್ರಾ ಆದಷ್ಟು ಒಳ್ಳೆ. ಜಾಯಿನ್ ಆಗ್ತಾರಂತೆ, ಇಲ್ಲೇ ಇರ್ಬೇಕು ಹೇಳ್ತಿದ್ದಾರೆ ನೋಡಿ. ಜಾಯಿನ್ ಆಗಿ ಬರ್ತಾರಂತೆ ನಿಲ್ಲಿ. ಇವತ್ ಸ್ವಲ್ಪ ಓಕೆ. ಹೇಳ್ಬಿಡ್ತೀನಿ ನಿಂಗ ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಒಲವ ಬಾಣ ಎಲ್ಲೇ ಬರುವೆ, ನಗುವ ನಯನ ಮಧುರ ಮೌನಂ, ಮಿಡಿವ ಹೃದಯ ಹಿರೆ ಮಾತೆಗೆ, ಹೊಸ ಭಾಷೆ ಇದು ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೆ, ನಗುವ ನಯನ ಮಧುರ ಮೌನಂ, ಮಿಡಿವ ಹೃದಯ ಹಿರೆ ಮಾತೆಗೆ. ಇನ್ನೊಂದು, ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸಿಹುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು, ಮುಂದೆ ನಡಿರಿಂದು. ಓ ಮೈ ಫ್ರೆಂಡ್, ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತೆಯು ನಾನು. ಓ ಮೈ ಫ್ರೆಂಡ್, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ, ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ಬದಲು ನಮ್ಮ ನಡುವೆ ಇಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡಿರಿ ಎಂದು. ಓ ಮೈ ಫ್ರೆಂಡ್, ಕನ್ನ ಕಂಬನಿಯ ಒರೆಸುವ ಸ್ನೇಹಿತರು ನಾವು. ಓ ಮೈ ಫ್ರೆಂಡ್, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಥ್ಯಾಂಕ್ ಯು ಸೋ ಮಚ್ ಕವಿ, ಥ್ಯಾಂಕ್ ಯು. ಲಾಸ್ಟ್ ನೀವು ನನಗೆ ಒಂದು ಫ್ರೆಂಡ್ಶಿಪ್ ಡೇ
ಆಗ್ನೇ ಇರುತ್ತೆ. ಯಾಕಂದ್ರೆ ನಾವು ದೇವರೇ ತಪ್ಪುಗಳು ಮಾಡ್ತಾರೆ, ಇನ್ ಮನುಷ್ಯರು ಮಾಡೋದ್ರಲ್ಲಿ ಏನು ಇಲ್ಲ. ಸೊ ಎಷ್ಟೋ ಸಲ ನಮ್ಮ ಅನುಭವ ಸೊ ನನಗೆ ಯಾವಾಗ್ಲೂ ಕೋಪ ಬರೀ ಮಾತಲ್ಲಿ ಇರತ್ತೆ, ಮನ್ಸಲ್ಲಿ ಇರಲ್ಲ. ನನಗಿದು ಸೊ ಯಾರ್ದೋಗೋಸ್ಕರ ಅವನು ನನ್ ಜೊತೆ ಫಸ್ಟ್ ನಾನು ಅನ್ನ ಅನ್ನೋ ಸ್ನಾನ ಕೊಟ್ಟಿದ್ದೀನಿ. ಯಾವಾಗ್ಲೂ ಹಾಗೆ ಇರುತ್ತೆ. ಪಾರ್ಶ್ವನ, ಸೋನು, ಕೃಷ್ಣ ಇವ್ರು 3 ಜನ ನನ್ನ ವೈಟಿ ಜರ್ನಿಯಲ್ಲಿ, ಲೈವ್ ಜರ್ನಿಯಲ್ಲಿ ಮೂರು ಮುತ್ತುಗಳಂತ ಹೇಳ್ಬೋದು. ಸೊ ಐ ಆಮ್ ಆಲ್ವೇಸ್ ರಿಮೆಂಬರ್ ಈ 3 ಪೀಪಲ್ ನಾನು ಯಾವತ್ತೂ ಮರೆಯಲ್ಲ. ಅವ್ರಿಗೆ ನನಗೆ ಏನೇ ಇರ್ಬೋದು, ಕೃಷ್ಣಗೆ ನಮಗೆ. ಬಟ್ ನನ್ನ ಲೈವ್ ಜರ್ನಿಯಲ್ಲಿ ಫಸ್ಟ್ ಬಂದಿರೋರು. ಅವ್ರು ಏನೇ ತಪ್ಪುಗಳು ಮಾಡಿದ್ರು ಕೂಡ ನಾನು ನನ್ನ ಕೋಪ ಏನಿದ್ರು ಮಾತಲ್ಲಿ ಇರುತ್ತೆ. ಈಗ್ಲೂ ಕೂಡ ನಾನು ಕೃಷ್ಣನ್ನ ನನ್ನ ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ನಾನು ಮನ್ಸಲ್ಲಿ ಭಾವಿಸ್ತೀನಿ ಅವ್ರನ್ನ. ಅವ್ರು ಏನ್ ಮಾಡಿದ ತಕ್ಷಣ ಅವ್ರು ಕೆಟ್ಟವ್ರು, ತಪ್ಪು ಮಾಡದೇ ಇರೋರು ಮಾಡ್ತಾರೆ. ತಿದ್ಕೊಳ್ಳೋಕೆ ಅವಕಾಶಗಳು ಬೇಕಾದಷ್ಟಿರುತ್ತೆ. ಏನೇ ಸಣ್ಣ ಪುಟ್ಟ ನಮ್ಮಿಂದ ಬೇಜಾರುಗಳಾಗಿದ್ರು ಸೋ ಸಾರಿ. ಏನ್ ನಮ್ಗೆ ನಾ ಕ್ಲಾಸ್ಮೇಟ್ ಏನೋ ಅನ್ನೋ ಅಷ್ಟು ಹತ್ರದಿಂದ ನಮ್ಗೆ ನಿಮ್ ಜೊತೆ ಬೆರೆಯಕ್ಕೆಲ್ಲ ನಮ್ಗೆ ಅವಕಾಶ ಕೊಟ್ಟಿದ್ದೀರಾ. ಅಷ್ಟು ಫ್ರೆಂಡ್ಲಿನೆಸ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ವರ. ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀವಿ. ನಕ್ಕಿದೀವಿ ನಿಮ್ ಜೊತೆ, ತುಂಬಾ ಖುಷಿಯಾಗಿದ್ವಿ. ವಾಯ್ಸ್ ಸ್ವಲ್ಪ ಕ್ಲಿಯರ್ ಇಲ್ಲ ಮುಂಚಿನಾಗೆ, ಅಷ್ಟೇ. ಮುಂಚಿನಾಗೆ ಕ್ಲಿಯರ್ ಇಲ್ಲ. ಹೌದಾ? ನಾನು ನಿಜವಾಗಿ ನಿಮ್ಗೆ ಉಮ್ಮ ನೆಟ್ವರ್ಕ್ ಕೊಟ್ಟದ್ದು ಪ್ರಾಬ್ಲಮ್. ಗೊತ್ತುಂಟಾ ಕವಿ? ನಿಜವಾಗಿ ನಾನು ಉಮ್ಮ ಕೊಟ್ಟದ್ದು, ಆದ್ರೆ ಹೆಸರು ಮಾತ್ರ ಚೇಂಜ್ ಇತ್ತು ಅದ್ರಲ್ಲಿ, ಅಷ್ಟೇ ಡಿಫ್ರೆನ್ಸ್. ಅದನ್ನೆಲ್ಲ ಸಪೋರ್ಟ್ ಮಾಡ್ತಿದ್ರಲ್ವಾ ಅದು ನಾನು ಇಲ್ಲದೆ ಟಾಪಿಕ್, ಕೂಡ. ಅದ್ರ ಬಗ್ಗೆ ಏನು ಬೇಜಾರು ಯಾರಿಗೂ ಇಲ್ಲ. ನನಗಂತೂ ಅದ್ರ ಬಗ್ಗೆ ನೀವ್ ಅಂತ ಗೊತ್ತಾದ್ಮೇಲಂತೂ ಅದ್ರ ಬಗ್ಗೆ ಬೇಜಾರೇ ಇಲ್ಲ. ಬಟ್ ಅದು 3ನೇ ವ್ಯಕ್ತಿಗೆ ತೊಂದ್ರೆ ಆಯ್ತು. ಅಂದ್ರೆ ನಾನು ಅದಕ್ಕೆ ಮುಂಚೆನೆ ಅದೊಂದು ಬಂದಿದ್ದೆ ಅಲ್ವಾ, ಸಣ್ಣ ಅಂದ್ರೆ ಮುಂಚೆನೆ ಆ ಐಡಿಯಲ್ಲಿ ಬಂದಿದೆ ಅಲ್ವಾ, ನಾನು ಇದ್ರಲ್ಲಿ ಹಾಕಿದ್ದೆ ನೋಡಿ. ನೋಡಿಲ್ಲ, ನಿಮಗೆ ಕೋಆಪರೇಟ್ ಮಾಡ್ತಿದ್ದೆ. ಹೌದು. ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸ್ವಾಗ್ ಬಗ್ಗೆ ಮಾತಾಡಿದ್ ಈಗ್ಲೂ ನನಗೆ ಅವರಿಗೆ ಬೇಜಾರಾಗ್ತಿದೆ. ನೆನಪು ಹೋಗಿದೆ ಅಷ್ಟೇ. ಸ್ವಾಗ್ ಈ ಅವನ ಹೆಸರು ತಗೊಂಡಿದ್ ನನಗ್ ಬೇಜಾರಷ್ಟೇ, ಇನ್ನೇನಿಲ್ಲ. ನೀವಂತ ಗೊತ್ತಾದ್ಮೇಲೆ ನೀವು ನನಗೆ ಏನೇ ಮೆಸೇಜ್ ಮಾಡಿರ್ಬೋದು, ಅದು ನನಗೇನು ಬೇಜಾರ್ ಅನಿಸ್ತಿಲ್ಲ, ಖುಷಿನೇ ಆಗ್ತಿದೆ. ಬಟ್ ನೀವಂತ ಗೊತ್ತಿಲ್ಲದೆ ನಾವು ನಿಮ್ಗೆ ತುಂಬಾ ಕೆಟ್ಟದಾಗಿ ಪದ ಬಳಕೆ ಮಾಡಿದೆ, ಅದು ಅದೊಂದು ಸ್ವಾಗ್ಗೆ. ಸ್ವಾಗ್ ಈ ಟಾಪಿಕ್ ಅಲ್ಲಿ ಇಲ್ಲ ಅಂದ್ರೂ ಸ್ವಾಗ್ ಹೆಸರು ತಗೊಂಡಿದ್ದು ಐ ಆಮ್ ರಿಯಲಿ ಸಾರಿ. ಎಲ್ಲಿ ಸಿಕ್ಕರು ನಾನು ಸ್ವಾಗ್ ಕೇಳ್ತೀನಿ, ಈ ವಿಚಾರಕ್ಕಂತೂ ಸಾರಿ ಕೇಳ್ತೀನಿ. ಅದೇ ಇವತ್ತು ಬಂದು ಹೇಳುವಂತ ಇದ್ದೆ ನಾನು, ಇಲ್ಲಾದ್ರೆ ಸಂತುಲಯುಗೆ ಬಂದು ಹೇಳುವ, ಸ್ವಲ್ಪ ಮಜಾಕ್ ಮಾಡುವ ನಿಮ್ಮೊಟ್ಟಿಗೆ ಅಂತ ಕಾಯ್ತಾ ಇದ್ದೆ ನಾನು. ಅದು ಬೇರೆನೇ ಆಯ್ತು. ಆಗೋಗುತ್ತೆ, ನಡೆಯುತ್ತೆ, ಏನೇನು. ಹಾಯ್ ವರ, ಟೀ ಕಾಫಿ ಆಯ್ತಾ ಅಮ್ಮು? ಹೌದು, ಮುಂಚೆಲ್ಲ ಕ್ಲಿಯರ್ ಇತ್ತು ನಿಮ್ದು, ಸರಿ ಕೇಳ್ತಾ ಇತ್ತು. ಈಗ ಚೂರು ಗರ 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 ಆಗ್ತಾ ಉಂಟು. ಓ ಹಾಗೆ ಹೇಳ್ತಿದ್ದಾರೆ. ಹೇಗೆ? ಹಾಗೆಂದ್ರೆ ಹೇಗೆ? ಕೇಳ್ತಿಲ್ಲ. ನಮ್ದು ಆದಷ್ಟು ಖುಷಿ ಪಡ್ತೀವಿ. ಹೌದು, ಹಾಗೆಂದ್ರೆ ಹೇಗೆ? ಚಿಕ್ಕಮ್ಮ ಸ್ವಾಮಿ. ಓ ಮಂಜು, ಥ್ಯಾಂಕ್ ಯು ಮಂಜು, ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಿ. ನೀವು ರಮ್ಯಾ ಜಾಯ್ನ್ ಆಗಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಇಂದ ಇವತ್ತು 4K ರೀಚ್ ಆಗಿದೆ. ನೀವು ಹೇಳಿದ ಹಾಗೆ, ಯಾರು ಹೇಳಿದ ಹಾಗೆ, ಇಲ್ಲಿ ಇಬ್ರು ಇದ್ದೇವೆ. ಏನಾಯ್ತು ಮಂಜಾನ?
ವೀಣೆ ಬಾರಿಸ್ತಾ ಇದೆ, ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ ಏನು. ಆಯ್ತು, ಚೂರು ಕ್ಲಿಯರ್ ಇಲ್ಲ. ಇಬ್ಬರು ಹೇಳಿದ ಹಾಗೆ ನಾವ್ ಏನ್ ಹೇಳಿದ್ರಿ ಹೇಳಿದೆವು, ಯಾಕಂತ ಹೇಳಿ. ಯಾವ ನೇಮ್ ಇಟ್ಕೊಂಡ್ ಬರ್ತೀರಿ, ಶ್ರೀ ಚಿಕ್ಕಮ್ಮ ಸ್ವಾಮಿ ಅಂತ. ಅಯ್ಯೋ, ನಮ್ಮ ಪವನ್ ಬಂದ್ರು, ಹಾಯ್ ಹಾಯ್ ಅಂತ. ಬನ್ನಿ ಪವನ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಕೂಡ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮಾಡಿ ಕೊಟ್ಟಿದ್ದೀರಿ. ಸಪೋರ್ಟ್ ಮಾಡಿ ಮಾಡಿ ಥ್ಯಾಂಕ್ ಯು ಪವನ್. ಹಾಯ್ ಆಲ್ ಹೇಳ್ತಿದ್ದಾರೆ. ಕವಿ ಬಂದ್ರು. ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ನೆಟ್? ಮಂಜಣ್ಣ ನಮಸ್ತೆ ಹೇಳ್ತಿದ್ದಾರೆ ನೋಡಿ ಅಮ್ಮ. ಚಿಕ್ಕಣ್ಣ ಅಂದ್ರೆ ಕೃಷ್ಣ ಪರಮಾತ್ಮ. ಓ ಹೌದಾ, ಚಿಕ್ಕಣ್ಣ ಸ್ವಾಮಿ. ಕೃಷ್ಣನಿಗೆ ಚಿಕ್ಕಣ್ಣ ಹೇಳುದಾ? ಓಕೆ. ಲೂಸ್ ಮದ ಅಂದ್ರೆ ಎಂತ? ಹೊಟ್ಟೆ ಸರಿ ಇಲ್ಲ ಅಂತನಾ? ಮಂಜಣ್ಣ ಅಂತ ಹೇಳ್ತಿದ್ದಾರೆ. ಎಲ್ಲಿ ಲೂಸು, ಮೇಲೇನ ಕೆಳಗ? ಕವಿ ಸಿಸ್ಟರ್, ಕವಿ ಮ್ಯಾಮ್, ಐ ಲೈಕ್ ಯು ಮ್ಯಾಮ್. ಅದೆಲ್ಲ ಬ್ಯಾಡ್ ಮೆಸೇಜ್ ಕವಿ, ಬ್ಯಾಡ್ ಮೆಸೇಜ್ ಅಲ್ಲ ಅದು. ಕವಿ ಮ್ಯಾಮ್, ಕವಿ ಮ್ಯಾಮ್, ಐ ಲೈಕ್ ಯು ಮ್ಯಾಮ್. ಒಂದು ಉಮ್ಮ ಕೊಟ್ಟಿದ್ದೆ, ನಿಮ್ ಖುಷಿಯಾಗಿ ಉಮ್ಮ ಕೊಟ್ಟದ್ದು. ಅಯ್ಯೋ ದೇವ, ಎಂತ ಎಂತ ಭಾಷೆ. ಯಾಕೆಷ್ಟು ನಗು ಇವತ್ತು ಮಂಜು? ನಾನು ನಗ್ಬೇಕು, ನೀವು ನಗ್ತಾ ಇದ್ದೀರಿ. ಮೌನ ಮಾಡಿದ ಖುಷಿಗ ಮೌನ ಮಾಡಿ ಕೊಟ್ಟೆ ಅಂತಾನ? ಹಾಯ್ ಮಂಜಣ್ಣ ಹೇಳ್ತಿದ್ದಾರೆ ಪ್ರಶ್ವನಾಥ್. ನಾನು ಲೂಸು, ನೀವು ಲೂಸು, ಬೇರೆ ಯಾರು ಲೂಸು? ಕಿರಿಕಿರಿ ನಿಮ್ಮ ಹೊಡಿತಿನ ಜಗಳ ಮಾಡ್ತೀನಿ ಈಗ ಹೇಳ್ತಿದ್ದಾರೆ. ಕಿರಿಕಿರಿ ನಿಮ್ಮ ಕೊಡ್ತಿನ ಜಗಳ ಮಾಡ್ತೀನಿ ಈಗ ಹೇಳ್ತಿದ್ದಾರೆ. ಯಾರು ಗೌಡ್ತಿ? ಬುಲ್ಪುನದಾಯೇ ಯಾಪಯೇ? ಯಾಪ ಬಲ್ತೀನಿ ನಾನು ಮಾಡಿದೆ ಅಂತ ಹೇಳೋಕ್ಕಾಗುತ್ತಾ? ಹೌದು, ನೀವು ಕೂಡ ಮಾಡಿದ್ದೀರಿ, ಸಪೋರ್ಟ್ ಮಾಡಿದ್ದೀರಿ, ಎಲ್ರು ಮಾಡಿದ್ದಾರೆ. ಸ್ವಲ್ಪ ಸ್ವಲ್ಪ ಅಂತ ಎಲ್ರು ಮಾಡಿದ್ದಾರೆ. ಸ್ವಲ್ಪ ಸ್ವಲ್ಪ ಸೇರಿ 4K ಆಗಿದೆ. ಎಲ್ರು ಲೂಸ್ಗಳು ಇಲ್ಲಿ ಮಂಜಣ್ಣ. ಹೌದು, ನಾನು ಒಬ್ಬಳೇ ಜಾಣೆ. ಹೌದು, ನೀವು ತುಂಬಾ ಜಾಣೆ ಕವಿ. ತುಂಬಾ ಜಾಣೆ. ಹೊಸ ಬಂದ್ರು, 4K ಆಯ್ತು. ಹೌದು ಆಯ್ತು. ಅಮ್ಮು ಅಂತ ನಗ್ತಿದ್ದಾರೆ. ನನ್ನ ಮೇಲೆ ಎಲ್ಲಾ ಭಾರ ಹಾಕ್ಬೇಡಿ ಪ್ಲೀಸ್. ಅಯ್ಯೋ, ಒಬ್ರಲ್ಲ ಎಲ್ರಿಗೂ ಹೇಳಿದ್ದು ನಾನು, ಎಲ್ರಿಗೂ ಭಾರ ಹಾಕಿದ್ದೀನಿ. ಕಂಗ್ರಾಟ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಪೋರ್ಟ್ ಮಾಡಿದ್ದೀರಿ, ಚಾನಲ್ ಇದ್ದವರು ಇಲ್ಲದವರು. ಇನ್ ಮಾಡ್ಕೋ. ಬಾ ನವಸ, ನೆಕ್ಸ್ಟ್ ನಿಮ್ಮ ಚಾನೆಲ್ ಸಪೋರ್ಟ್ ಸ್ಟಾರ್ಟ್ ಮಾಡ್ಬೇಕು ನವಸ ಹೇಳ್ತಿದ್ದಾರೆ. ನಾನು ಅದನ್ನೇ ಹೇಳಿದ್ದು, ಭಾರ ಹಾಕ್ಬಾರ್ದಾ?
ಜಾನೆ ಮಾತ್ರ ಅಲ್ಲ, ಜಾಣೆಯರ ಜಾಣೆ. ಹೌದೌದು, ಎಲ್ರಿಗೂ ಜಾಣೆ ಕವಿ. ಹಾಯ್ ಅಕ್ಕವ, ನಾನು ಮಾಡ್ತಾನಿ ಇನ್ನು ಲೈವ್ ಹೇಳ್ತಿದ್ದಾರೆ. ಬೇಕಾದ್ರೆ ಮಾಡಿ, ಸ್ವಲ್ಪ ಸ್ವಲ್ಪ ಎಲ್ರು ಸಪೋರ್ಟ್ ಮಾಡ್ತಾರೆ. ಯಾರು ಯಾರು ಪಾಪ? ಸಂತು, ನವಸ, ಶಿಲ್ಪ ಶುರು ಹಚ್ಕೊಳ್ಳಿ ಲೈವ್ನ. ಜಗಳ ಮಾಡೋದು ಅವನು ತೊಟ್ಟ ಚಾಡಿ ಇದು ಕಿತ್ತಾಡೋಣ. ಮಂಜು ಅಕ್ಕವ ಹೇಳ್ತಿದ್ದಾರೆ, ಮಂಜು ಶೆಟ್ರಿ. ಶಿಲ್ಪ ಕೂಡ ಇದ್ದಾರಲ್ಲ, ಶಿಲ್ಪಗಾಗ್ಬೇಕು. ಅವರಿಗೆ ಕೂಡ ಮಾಡ್ಬೇಕಲ್ಲ ಶಿಲ್ಪಗೆ. ಮತ್ತೆ ಶೆಟ್ಟಿ ಮಾವ ಓಡಿ ಬನ್ನಿ ಹೇಳ್ತಿದ್ದಾರೆ. ಡಾರ್ಲಿಂಗ್ ಸಂತು ಬಂದ್ರು, ನಾನು ಕೂಡ ಸ್ಟಾರ್ಟ್ ಮಾಡ್ತೀನಿ ಲೈವ್. ಮಾಡಿ 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 ಎಲ್ರು. ಅಲ್ಲ, ಅಲ್ಲಿಗೆ ಬರ್ತಾರೆ ಇಲ್ಲಿಗೆ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಶಿಲ್ಪಮ್ಮ ಮಧ್ಯಾಹ್ನ ಸ್ಟಾರ್ಟ್ ಮಾಡುತ್ತೆ ಡೈಲಿ. ಗೊತ್ತಿಲ್ಲ, ತುಂಬಾ ದಿನ ಆಯ್ತಲ್ಲ, ಯಾವಾಗ ಮಧ್ಯಾಹ್ನ ಮಾಡ್ತಾರಂತ ಅವರು. ಇಲ್ಲಿ ಇದ್ದಾರೆ ಮಂಜು, ಗೊತ್ತಿಲ್ಲ. ಮಂಜುದು ನಿನ್ನೆ ನಗುದ ಆಳುದ ಗೊತ್ತಾಗ್ತಿಲ್ಲ. ಮಂಜು ಮೆಸೇಜ್ ನೋಡಿ ನಿನ್ನೆ. ಸಂತು ಶುರು ಹಚ್ಕೊಳ್ಳಿ, ಅವನು ನಿದ್ದೇನ ಮಾಡೋದು ಬೈತಾ ಒಟ್ಟು, ನಿದ್ದೇನ ಮಾಡುದ ಬೈದ ಒಟ್ಟು ಹೇಳ್ತಿದ್ದಾರೆ. ಇಲ್ಲ ಅಮ್ಮ, ನಿನ್ನೆ ಹೇಳಿದ್ದು. ನಿಮ್ಮ ಟೈಮ್ ನೋಡ್ಕೊಂಡು ಮಾಡಿ ಎಲ್ರು. ಟೀಚರ್ ಸ್ಟಾರ್ಟ್ ಮಾಡ್ತೀನಿ, ಎಲ್ಲ ಸಪೋರ್ಟ್ ಇರ್ಬೇಕು ನನ್ನ ಲೈವ್ ಹೇಳ್ತಿದ್ದಾರೆ. ನಮಸ ನೀನು ಮಾಡೋ ಬೇ, 6 ಗಂಟೆಯಿಂದ 9ಗೆ ಹೇಳ್ತಿದ್ದಾರೆ. ಮಂಜು ವೈಟ್ ಮಿನಿಟ್, 1 ಸೆಕೆಂಡ್. ಟೀಚರ್ ಸ್ಟಾರ್ಟ್ ಮಾಡ್ತೀನಿ, ಎಲ್ಲ ಸಪೋರ್ಟ್ ಮಾಡ್ಬೇಕು. ನಮಸ ನೀನು ಮಾಡಬೇ, ಅದಾಯ್ತಲ್ವಾ. ಮಂಜು ಶೆಟ್ಟಿಗೆ ಜೈ ಹೇಳ್ತಿದ್ದಾರೆ. ಎಲ್ಲಿದ್ದಾರೆ? ಬರ್ಲಿಲ್ಲಲ್ಲ. ನಾನು ಗಾರ್ಡನ್ ಬಿಟ್ರು ನೈಟ್ ಲೈವ್ಗೆ ಬರೋದು ಬಿಡಲ್ಲ ಸಂತು. ನಾನು ಗಂಡನ ಬಿಟ್ರು ನೈಟ್ ಲೈವ್ಗೆ ಬಿಡಲ್ಲ. ನನ್ನ ಗಂಡನನ್ನು ಬಿಟ್ರು ನನ್ನ ಲೈವ್ಗೆ ಬರೋದು ಬಿಡಲ್ಲ ಸಂತು ಹೇಳ್ತಿದ್ದಾರೆ. ಯಪ್ಪ ಅಂತೆ. ಇಲ್ಲ ಅಂದ್ರೆ ವೈಟಿಯಲ್ಲಿ ಇನ್ಯಾವ ಕಿಕ್ಕಿರಲ್ಲ ಹೇಳ್ತಿದ್ದಾರೆ. ಟೀಚರ್ ಅಂತ ನಗ್ತಿದ್ದಾರೆ. ಅಮ್ಮು 8 ರಿಂದ 11-12 ತನಕ ಮಾಡ್ತೀನಿ ಬೇ ಹೇಳ್ತಿದ್ದಾರೆ. 8 ರಿಂದ 11-12. ಇನ್ನು ಶಾರದದ್ದು ಕೂಡ ಇದಾಗ್ತದಲ್ಲ, ಒಂದು ವಾರ ಮಾಡ್ತಾರಂತೆ. ಮಾಡ್ಬೋದ ಅಂತ, ಮತ್ತೆ ಅವರು ಎಂಡ್ ಆಗ್ತದೆ. ಮತ್ತೆ ವಾರ ನೀವು ಇಬ್ರು
1 ವಾರ ಇರ್ಬೋದು ಶಾರದತ್. ಓಹೋ ಬೇ ನವಸ ನೀನ್ ಮಾತಾಡಿದ್ದನ್ನೇ ಕಿಯಾ ಪಿಯಾ ಜೊತೆ ಹೇಳ್ತಿದ್ದಾರೆ ಮಾಡಿದ್ದೆ. ಯಾರಿಗೂ ದತ್ತು ಕೊಡು ನವಸ ಮಕ್ಳನ್ನು ಯಾರಿಗೆ ದತ್ತು ಕೊಡ್ತೆ? ಅವ್ರ ಮಕ್ಳು ಮಲಗ್ತಾರಲ್ಲ ಆ ಟೈಮ್ಗೆ ಮಲಗಿಸಿ. ಅಕ್ಕವ ಏನಾದ್ರೂ ಮಾಡ್ಬೇಕು ಅಂದ್ರೆ ಅದಕ್ಕೆ ಕೊಡ್ಲೇಬೇಕಂತಿದ್ದಾರೆ. ಥ್ಯಾಂಕ್ ಯು ಧರ್ಮೇಂದ್ರ, ಥ್ಯಾಂಕ್ ಯು ಸೋ ಮಚ್. ನೀನು ಅದೇ ಅಲ್ಲ ಅಕ್ಕವ್ವ, ಆವಾಗ ಜಾಯಿನ್ ಆಗೋಕೆ ಮಕ್ಕಳು ಇದೆಯಲ್ಲ ಅಕ್ಕವ, ಆವಾಗ ಜಾಯಿನ್ ಆದ್ರೆ ಮಕ್ಕಳು ಇದ್ದಾರೆ ಹೇಳ್ತಿದ್ದಾರೆ. ದುಬೈ ಉಮೇಶ್ಗೆ ದುಬೈ ಲತಿ ಎಲ್ರಿಗೂ ಥ್ಯಾಂಕ್ ಯು. ಲತಿ ಕೂಡ ಶಾರದಾ, ಹಾಯ್ ಶಾರದಾ ಬನ್ನಿ. 1 ವಾರ ಮಾಡ್ತೀರಾ? 1 ವಾರ ಇದೆಯಾ ನಿಮ್ ಲೈವ್ ಇನ್ನು? ವಿಡಿಯೋಸ್ ಹಾಕಿದ್ರೆ ಲೈವ್ ಬೇಕಂತ ಇಲ್ಲ ಅಲ್ವಾ? ಇನ್ನು 2 ದಿನ ಅದ್ರಲ್ಲಿ ವಾಚ್ ಅವರ್ ಬಂದ್ರೆ ಸೇಮ್ ಅಲ್ವಾ ಕವಿ? ಆವಾಗ ಮಕ್ಕಳು ಏನಾದ್ರು ಕೊಡ್ತಾ ಇದ್ದಾರೆ. ಅಕ್ಕವ ಜಾಯಿನ್ ಆಗ್ತಿ ಇಲ್ಲ ಬೇ, ಆವಾಗ ಮಕ್ಕಳು ಏನಾದ್ರು ಕೊಡ್ತಾ ಇದ್ದಾರೆ. ಸಿಸ್ ಹೇಳ್ತಿದ್ದಾರೆ. ಓಕೆ ಹಾಯ್ ಕವಿ ಹೇಳ್ತಿದ್ದಾರೆ. ನವಸ ಆನ್ ಮಾಡು ಬೇ ಈಗ ಹೇಳ್ತಿದ್ದಾರೆ. ದೊಡ್ಡಮ್ಮ ದೊರೆ ಹೇಳ್ತಿದ್ದಾರೆ. ಹಾಯ್ ನಮಸ್ ಹೇಳ್ತಿದ್ದಾರೆ ಶಾರದಾ ಅವರು. 8 ಆಯ್ತಾ? ಈಗ ಎಷ್ಟಾಯ್ತು ಗಂಟೆ? 8 ಜಾಸ್ತಿ ಆಗಿದೆ. ಇವಾಗ ಆನ್ ಮಾಡ್ಲಾ? ಯಾರು ಬರಲ್ಲ ಬೇ ಇಲ್ಲಿ ಹೇಳ್ತಿದ್ದಾರೆ. ಹಾಯ್ ಶಾರದಾ ಹೇಳ್ತಿದ್ದಾರೆ ನಮಸ ಅವರು. ಕಂಡ ಬರ್ಲಿಲ್ವಮ್ಮ? ಎಷ್ಟು ಗಂಟೆಗೆ ಬರೋದು? ಯಾವಾಗ ಎಂಡ್ ಮಾಡ್ತೀಯ ಸುಮಿ? ಇವತ್ತು ನೋಡ್ತೀನಿ ಯಾವಾಗ ಎಂಡ್ ಆಗ್ತದೆ ಅಂತ. ಪ್ರಣಾಮ್. ಹಾಯ್ ಪ್ರಣಾಮ್. ಎಲ್ಲಿ ಅವ್ರು ನೀವು? ಯಾವ ಭಾಷೆ? ಸುಧಾ ಕೈ ರುಚಿ ಬಂದ್ರು. ಹಾಯ್ ಸುಧಾ. ಪ್ರಣಾಮ್ ಮತ್ತೆ ಸುಧಾ, ಥ್ಯಾಂಕ್ ಯು ಸೋ ಮಚ್. ಬಂದ್ರು ಟಿವಿ ನೋಡ್ತಿದ್ದಾರೆ. ಹೌದಾ? ಪೇ ನವಸ ಬಾಯ್. ಒನ್ ಗೆಟ್ ಒನ್ ಫ್ರೀ. ನವಸ ಬೈ 1 ಗೆಟ್ 1 ಫ್ರೀ ತರ ನನ್ ಜೊತೆ ನೀನು ಸಪೋರ್ಟ್ಗೆ ಕರ್ಕೊಂಡು ಬರ್ತೀನಿ ಹೇಳ್ತಿದ್ದಾರೆ. ಉಡುಪಿ ತುಳು ಅಂದೆ. ಥ್ಯಾಂಕ್ ಯು ಸೋ ಮಚ್ ದೇವಾಡಿಗಾತೆ. ಥ್ಯಾಂಕ್ ಯು. ಜಾಯ್ನ್ ಆಗ್ತಾರೆ ಸಬ್ ಮಾಡ್ತಾರೆ ಇಂಕ ದಾನೆ ಇನಿ ಫಸ್ಟ್ ಟೈಮ್ ಯಾನ ಲಾಸ್ಟ್ ಲೈವ್ ಇನಿ ನೀರ್ ಫಸ್ಟ್ ಬರ್ತಾರೆ. ಅದಕ್ಕೆ ಬಾಯ್ ಯಾಕೆ ಹೇಳ್ತಿದೆ ಅಕ್ಕ ಹೇಳ್ತಿದ್ದಾರೆ. ಅದಕ್ಕೆ ಬೈ ಯಾಕೆ ಹೇಳ್ತೀವಿ? ಬಾಯಲ್ಲ ಹಾಗೇನ ಅಕ್ಕವ? ಬಾ ಅಕ್ಕವ, ಕರ್ಕೊಂಡು ಬಾ ನೀನು. ಓಕೆ ಥ್ಯಾಂಕ್ ಯು ಪ್ರಣಮ್, ಥ್ಯಾಂಕ್ ಯು ಸೋ ಮಚ್. ಸುಮಿ ಲೈವ್ ಟುಡೇ ನೋ ಎಂಡ್ 12:30 ವರೆಗೂ ಸುಮಿಗೆ. ಅಯ್ಯೋ ಇಲ್ಲಪ್ಪ, ಬೇಗ ಎಂಡ್ ಮಾಡ್ತೀನಿ ಕವಿ. ಇವ್ರಿಗೆ ಎಂಡ್ ಮಾಡಲ್ಲ. ಸುಮಿ ಲೈವ್ ನೋ ಎಂಡ್ 12:30 ವರೆಗೂ. ಭೂಮಿಗೆ ಥ್ಯಾಂಕ್ಸ್ ಹೇಳೋರು. ಹೌದಾ? ಬೇಗ ಕರ್ಕೊಂಡ್ ಬನ್ನಿ. ನಾನು ಹಸ್ಬೆಂಡ್ಗೆ ಹೇಳಿದ್ದೇನೆ ಇವತ್ತು ಮಾಡಲ್ಲ ಅಂತ. ಹಾಯ್ ಶಾರದಾ ಸಿಸ್ಟಿ ಹೇಳ್ತಿದ್ದಾರೆ ಸುಧಾ ಅವರು. ಹೌದಾ? ನಾನು ನಾಳೆಯಿಂದ ಸ್ಟಾರ್ಟ್. ನಾಳೆಯಿಂದ ಮಾಡಿ, ಒಳ್ಳೆ ದಿನ ನೋಡಿ ಮಾಡ್ಕೊಳ್ಳಿ. ಮಾಡ್ತೀನಿ ನಾನು. ಎಂಡ್ ಆದ್ರೆ ಮತ್ತೆ ಮಾಡಿ ನೀವು. ಹಾಯ್ ಸುಧಾ ಸಿಸ್, ಆಯ್ತಾ ನಿಮ್ದು ಹೇಳ್ತಿದ್ದಾರೆ.
ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ವೆಲ್ಕಮ್. ನಿಮ್ಗೆ ಹೇಳ್ಬೇಕು, ಲೈವ್ಗೆ ಬಂದಿದ್ದೀರಿ, ನಿಮ್ಗೆ ವೆಲ್ಕಮ್. ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಲ್ಪಲಿ. 4K ಅಂಡ್ ಮೋನ ಪುಣೆನ್ನ ಎಡೊಕ್ಕ ಸಪೋರ್ಟ್ ಮಲ್ಪಲಿ ವಿಡಿಯೋಸ್ ಪೂರ ಆಯ್ತು ಸಿಸಿ ಹೇಳ್ತಿದ್ದಾರೆ ಸುಧಾ ಅವರು. ಸ್ವಲ್ಪ ಊರು ನೀರ್ನ ಪ್ರಣಾಮ್. ಇನ್ನ ಚಾನಲ್ ಉಂಡೆ ತೂಕ ಇಜ್ಜದೆ ಚಾನಲ್ ಇಜ್ಜಿರ್ನ ದಿವಾಗ ಉಡುಪಿಯ ಅಲ್ಪ ಇರಿಗೆ ಶುರು ಹಚ್ಕೊಳ್ಳಿ. ಅವನವನು ನನ್ನ ಗಂಡನ ಸನ್ಯಾಸಿ ಮಾಡ್ತೀನಿ. ನಿಮ್ಮ ಲೈವ್ಗೆ ಸಪೋರ್ಟ್ ಹೇಳ್ತಿದ್ದಾರೆ. ಗಂಡನನ್ನು ಸನ್ಯಾಸಿ ಮಾಡ್ತೀರಾ? ಪ್ರಣಮ್ ಕನೆಕ್ಟ್ ಮೈ ಚಾನಲ್ ಅಂತ ಹೇಳ್ತಿದ್ದಾರೆ ಕವಿ. ನನ್ನ ಲೈವ್ಗೆ ಯಾಕೆ ಬರಲ್ಲ? ನಿಮ್ ಲೈವ್ಗೆ ಬರಲ್ಲ, ಓಕೆನಾ? ಸುಳ್ಳು ಹೇಳ್ತಾ ಉಂಟು ಆಗದಿಂದ. ಲೈವ್ ಮಾಡಿದ್ದೆ ಅಂತ ಚೆಕ್ ಮಾಡುವಾಗ ಒಂದು ಲೈವ್ ಇಲ್ಲ. ಲೈಕ್ ಡನ್. ಥ್ಯಾಂಕ್ ಯು. ಶಾದಾನಲ್ಲಿ ಇದ್ದಾರೆ. ನನ್ನ ಟೈಮ್ಗೆ ನೀವು ಬಂದು ಕೂತ್ಕೊಳ್ಳಿ. ಲೈಕ್ ಡನ್. ಥ್ಯಾಂಕ್ ಯು ಶಾರದಾ. ಥ್ಯಾಂಕ್ ಯು ಸಿಸ್ಟರ್ಗೆ ಹೇಳ್ತಿದ್ದಾರೆ. ಎಂತ ನಾನು ನೋಡಿದೆ ಅಲ್ಲ, ಚೆಕ್ ಮಾಡಿದೆ, ಕಾಣ್ತಾ ಇಲ್ಲ. ಹೌದಾ ಶಾರದಾ? ಲೈವ್ ಮಾಡಿದ್ದಾರಾ ಭುವಿ? ಸಪೋರ್ಟ್ ಸುಧಾ. ಥ್ಯಾಂಕ್ ಯು. ಚಿಕ್ಕಿನಿ ಲೈವ್ ಮಾಡ್ತಾ ಇದ್ಯಾ? ಯಾವಾಗ ಮಾಡಿದ್ದು ಬಂಗಾರ? ಅದೇ ಸುಮ್ನೆ ಹೇಳುದವ್ರು. ಭುವಿ ಲೈವ್ ಮಾಡಿದ್ರು ಇವತ್ತು. ಹೌದಾ? ಸತ್ಯನಾ? ಮಧ್ಯಾಹ್ನ ಕವಿ ಏನು ಕಾಣ್ತಾ ಇಲ್ಲಲ್ಲ ನಿಮ್ಮ ಚಾನಲ್ ಅಲ್ಲಿ? ಯಾಕೆ ಪ್ರೈವೇಟ್ ಇಟ್ಟಿದ್ದೀರಾ? ಲೈವ್ ಇದ್ದು ಆಪ್ಷನ್ ಇಲ್ಲ ಅಲ್ಲಿ? ಸುಮ್ನೆ ಹೇಳ್ತಾರೆ ನೋಡಿ ಶಾರದಾ ಅವರೊಟ್ಟಿಗೆ ಕೂತ್ಕೊಂಡು. ಅಲ್ವಾ ಶಾರದಾ? ಸುಳ್ಳು ಹೇಳ್ಬಾರ್ದು. ಹಾ ಅಂತೆ. ಎಷ್ಟು ಜನ ಬಂದಿದ್ರು ಭುವಿ? ಹೌದಾ? ಮಾಡ್ಬೋದು, ಸುಳ್ಳು ಹೇಳ್ಬಾರ್ದು. ಮಾಡಿದ್ದೆ ನಿಜನಾ? ಮತ್ತೆ ಲೈವ್ ಆಪ್ಷನ್ ಇಲ್ಲಲ್ಲ ನಿಮ್ಮ ಚಾನಲ್ ಅಲ್ಲಿ? ಇಲ್ಲ ಸಿಸ್, ಮಾಡಿದ್ರು 10 ಮೇಲೆ ಇದ್ರು. 10 ಮೇಲೆ ಇದ್ರು ಅಂದ್ರೆ ಎಂತ? 12 to 15 ಜನ ಇದ್ರು. ಹೌದಾ? ನಿಜನಾ? ಟೆನ್ ಮೇಲೆ ಅಂದ್ರೆ ಎಂತ ನೋಡಿ? ಅವರು 12 to 15 ಹೇಳಿದ್ರು, ಇವರು 10 ಮೇಲೆ ಹೇಳ್ತಿದ್ದಾರೆ. ನಾನು ಮಾಡಿದ್ದೆ ಲೈವ್, ಯಾರು ಬಂದಿಲ್ಲ. ಕಳ್ಳರು ಸಿಕ್ಕಿ ಬಿದ್ದಿದ್ದಾರೆ ನೋಡಿ. 10 ಮೇಲೆ ಇದ್ರು. ನಾನು ಮಾಡಿದ್ದೆ ಬಂಗಾರಿ. ನೀ ಮಧ್ಯಾಹ್ನ ಲೈವ್ ಮಾಡಿದೆ, ನಾ ಹೆಂಗೆ ಬರಲಿ ಬೇ? ಸ್ಕೂಲ್ ನಲ್ಲಿ ಇರ್ತೀನಿ ಅಂತಿದ್ದಾರೆ. ನಾನು ಹೋದಾಗ ಅಷ್ಟು ಇದ್ರು. ಹೌದಾ? ನಿಜನಾ ಶಾರದಾ? ಹೇಳ್ತಿದ್ರು ಲೈವ್ ಮಾಡಿದ್ದೆ. ಆಪ್ಷನ್ ಯಾಕೆ ತೋರಿಸ್ತಿಲ್ಲ ಲೈವ್ ಇದ್ದು? ಪ್ರೈವೇಟ್ ಇಟ್ಟಿದ್ದೀರಾ ಏನು? ಶಾರ್ಟ್ಸ್ ಇದೆ, ಪ್ಲೇ ಲಿಸ್ಟ್ ಇದೆ, ಕಮ್ಯುನಿಟಿ ಇದೆ, ಚಾನಲ್ಸ್. ಲೈವ್ ಇದ್ದಿಲ್ಲಲ್ಲ ಆಪ್ಷನ್ ಅಲ್ಲಿ, ಯಾಕೆ? ಓಕೆ ಸಂಡೇ ಬಾ ಕವಿ ಹೇಳ್ತಿದ್ದಾರೆ. ನಿಮ್ದು ದೂರ ದುರ್ಗಾ ಎಂತದು? ಗಂಡ ಮಕ್ಕಳ ಕಡೆ ಗಮನ ಕೊಡ್ರಿ, ಬರೀ ಲೈವ್ ಅಂತ. ಗಂಡ ಮಕ್ಕಳ ಕಡೆ ಇದೆ ಇಲ್ಲ, ಗಂಡ ನೋಡ್ಬೇಕಲ್ಲಿ ಲೈವ್ ಅಲ್ಲಿ ಫೋನಲ್ಲಿ ಇರ್ತಾಳೆ ಅಂತ.
ಆಮೇಲೆ 15 ಜನ ಬಂದ್ರು. ಶಾರದಾ ಓಕೆ, ವಾಟ್ಸಪ್ ಅಲ್ಲಿ ಲಿಂಕ್ ಶೇರ್ ಮಾಡು ಚಿಕ್ಕ. ಅದು ಕರೆಕ್ಟ್, ಲಿಂಕ್ ಶೇರ್ ಮಾಡು, ನಾವು ನೋಡ್ತೀವಿ. ಕರೆಕ್ಟ್ ಇದೆ, ಕರೆಕ್ಟ್, ಗುಡ್ ಗುಡ್. ಈಗಲೇ ಮಾಡು, ಹೋಗು. ಹೌದಾ, ಬೂ ಹೇಳ್ತಿದ್ದಾರೆ. ಓಕೆ ಬೂ, ಕವಿ ಮಾಡು ಮಾಡು. ಇದು ಗ್ರೂಪಲ್ಲಿ ಹಾಕು, ನೋಡ್ತೀನಿ ನಾನು. BBC ಲೈವ್ ಶುರು. ಬಿಬಿ ಯಾರು? ಭವ್ಯಾ ಲೈವ್ ಶುರು ಹಾಕೊಂಡಿದ್ರ? ಹಾಗಾದ್ರೆ ಬೇಗ ಮೊನೆಟೈಸ್ ಆಗುತ್ತೆ, ಇದು ಗ್ಯಾರಂಟಿ ಹೇಳ್ತಿದ್ದಾರೆ. ಹಾಯ್, ಕಂಗ್ರ್ಯಾಚುಲೇಷನ್ಸ್ ಮಿಸಸ್. ಥ್ಯಾಂಕ್ ಯು ಗೀತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಇಂದ ಆಗಿದೆ. ಥ್ಯಾಂಕ್ ಯು, ನಿಮ್ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತು ಪ್ರೂಫ್ ಮೆಸೇಜ್ ಹಾಕೀನಿ. ಹೌದಾ, ನಿಜನಾ? ನೋಡ್ಲಿಲ್ವಾ ನಾವು? ಯಾರು ಗ್ರೂಪಲ್ಲಿ ಯಾರಾದ್ರು ಬಂದಿದ್ರಾ? ಪ್ರಾಶವನ್ನ ಭೂ ಚಿಕ್ಕಿಗೆ ವೈಟಿ ಫೇಮಸ್, ಚಿಕ್ಕಿ ವೈಟಿಗೆ ಫೇಮಸ್ ಹೇಳ್ತಿದ್ದಾರೆ. ಸ್ವಲ್ಪ ಮಿಕ್ಸಿ ತಿರ್ಗಿಸ್ತೀನಿ, ಮ್ಯೂಟ್ ಮಾಡ್ತೀನಿ. ಹಾಯ್ ಭುವಿ ಹೇಳ್ತಿದ್ದಾರೆ, ಗೀತಾ ಅವರು ಹಾಯ್ ಅಕ್ಕ ಹೇಳ್ತಿದ್ದಾರೆ. ಲಕ್ಷ್ಮಿ ಬಂದ್ರು. ಕಾಲ ಕೈ ಆಫೀಸ್. ಹಾಯ್ ಲಕ್ಷ್ಮಿ, ಫಸ್ಟ್ ಟೈಮ್ ಬಂದಿದ್ದೀರಲ್ವಾ? ಥ್ಯಾಂಕ್ ಯು ಸೋ ಮಚ್. ಯಾವ ಭಾಷೆಯವರು? ಸಬ್ಸ್ಕ್ರೈಬ್ ಮಾಡಿದ್ದೀನಿ ಲಕ್ಷ್ಮಿಗೆ, ಫಸ್ಟ್ ಟೈಮ್ ಅಲ್ಲ. ಬ್ಲೂ ಕೂಡ ಇದೆ ಅವರಿಗೆ. ಓಕೆ ಓಕೆ. ಕೋಹ್ಲಿ ಹಾಯ್ ಹೇಳ್ತಿದ್ದಾರೆ. ಕೋಹ್ಲಿಯಾ? ಹಾಯ್ ಲಕ್ಷ್ಮಿ ಸಿಸ್, ಹೇಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಗೀತಾ ಚೆನ್ನಾಗಿ ಇದ್ದೀನಿ ಅಕ್ಕ. ಇವರು ಕೋಹ್ಲಿಯಾ? ಸುಧಾ ಸಪೋರ್ಟಲ್ಲಿದ್ದಾರೆ. ಭೂ, ನಿಮ್ಮ UK ಹುಲಿ ಬಿಸಿನಾ? ಎಲ್ಲೂ ಕಾಣ್ತಾ ಇಲ್ಲ. SNB ಹೇಳ್ತಿದ್ದಾರೆ. ಸುಧಾಕ ಕನೆಕ್ಟ್ ಆಗಿ ಹೇಳ್ತಿದ್ದಾರೆ. ಲಕ್ಷ್ಮಿ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ. ಚೈತ್ರ ಬಂದ್ರು. ಹಾಯ್ ಸುಮಿ ಸಿಸ್ಟರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ಚೈತ್ರ. ಥ್ಯಾಂಕ್ ಯು ಚೈತ್ರ. 4K ಆಗಿದೆ ನಂದು ಚೈತ್ರ. ಗೊತ್ತಿಲ್ಲ ಕವಿ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಚೈತ್ರ. ಹಾಯ್ ಭವ್ಯಕ್ಕೆ ಹೇಳ್ತಿದ್ದಾರೆ. ಓಕೆ ಸಿಸ್, ನಾಳೆ ರಿಟರ್ನ್ ಮಾಡಿ ಹೇಳ್ತಿದ್ದಾರೆ. ನಮ್ಗೆ ಯಾಕೆ ಬ್ಲೂ ಇಲ್ಲ? ಬ್ಲೂ ಬೇಕಾ? ಕೊಡ್ತೀನಿಪ್ಪಾ, ಕೂಗ್ಬೇಡ. ಕೂಗ್ಬೇಡ ಅಂದ್ರೆ ಅಳ್ಬೇಡ ಅಂತ.
ದೋಸೆಗೆ ನಾಳೆ ಕಡಿತಾ ಇದ್ದೀನಿ. ಸ್ಮೆಲ್ ಒಳ್ಳೆ ಬಂತು. ಮೆತ್ತೆ ಹಾಕಿದ್ದೇನೆ, ಮೆಂತಿ. ಅಡುಗೆ ಆಗಿದೆ. ಬೀಟ್ರೂಟ್ ಇವತ್ತು ಇವ್ರದ್ದು ರೆಸಿಪಿ, ಯಾವ್ದು ಕವಿದ ರೆಸಿಪಿ, ಬೀಟ್ರೂಟ್ ರೆಸಿಪಿ ಗೊಜ್ಜು. ಹಾಯ್ ಲಕ್ಷ್ಮಿ ಸಿಸ್ಟರ್, ಕನೆಕ್ಟ್ ಮೈ ಚಾನಲ್. ಆಗಿದೆ ನಿಮ್ದು, ಚೈತ್ರಜಿ ಹೇಳ್ತಿದ್ದಾರೆ. ಹಾಯ್ ಲಕ್ಷ್ಮಿ ಸಿಸ್ಟರ್, ಕನೆಕ್ಟ್ ಮೈ ಚಾನಲ್ ಪ್ಲೀಸ್ ಹೇಳ್ತಿದ್ದಾರೆ. ಟೀ ಗೀತಾ ಸಿಸ್ಟರ್. ಲಕ್ಷ್ಮಿ ಚೈತ್ರ ಅಕ್ಕ, ನಾನು ಆವಾಗಲೇ ಕನೆಕ್ಟ್ ಆಗಿದ್ದೀನಿ ಹೇಳ್ತಿದ್ದಾರೆ. ಹೌದು ಸಿಸ್ಟರ್, ಸೂಪರ್. ಇನ್ ಮುಂದೆ ಲೈವ್ ಮಾಡಲ್ಲ. ಓಕೆ ಸೂಪರ್ ಸಿಸ್ಕಂಗ್ರಿ, ಥ್ಯಾಂಕ್ ಯು. ನಿಮ್ದು ಕೂಡ ಆಗ್ಲಿ. ಎಷ್ಟಾಗಿದೆ ಚೈತ್ರ ನಿಮ್ದು ಕೂಡ ಬೇಗ ಮಾಡ್ಕೊಳ್ಳಿ ನೀವು ಕೂಡ. ನಾನು ಗಿಫ್ಟ್ ಕೊಡಿಪಾ ನಂಗೆ ಹೇಳ್ತಿದ್ದಾರೆ ಭುವಿಗೆ ಗಿಫ್ಟ್ ಕೊಡಿ ಪ್ಲೀಸ್. ಟೀ ಆಯ್ತಾ ಭೂ ನಿಮ್ದು ಹೇಳ್ತಿದ್ದಾರೆ. ಚೈತ್ರ ಅಕ್ಕ ಕನೆಕ್ಟ್ ಆಗಿ ಹೇಳ್ತಿದ್ದಾರೆ. ಭುವಿದು 115 ಆಗಿದೆ ಅಲ್ವಾ ಭುವಿ? 152 ಆಗಿದೆ ಭುವಿದ್. ಲಿಂಕ್ ಹಾಕಿದ್ದೀರಾ ಚೈತ್ರ? ಭುವಿ ಆನ್ ಇಡ್ತೀನಿ ಆಯ್ತಾ ನೈಟ್ಗೆ. ಎಷ್ಟು ಗಂಟೆ ಮಾಡಿದ್ದೀರಿ ಭುವಿ ಲೈವ್? ಲಕ್ಷ್ಮಿ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಹೇಳ್ತಿದ್ದಾರೆ. ನಾನು ನಿಮ್ಗೆ ಬ್ಲೂ ಕೊಡ್ತೀನಿ, ನೀವೇ ಕನೆಕ್ಟ್ ಆಗಿ. ಬ್ಲೂ ಬಂತು, ಮತ್ತೆ ಯಾರಿಗೆ ಬ್ಲೂ ಬೇಕು? ಹಾಯ್ ಚಾಯ್ ಅಂತ ಬಂದ್ರು ನೋಡಿ. ಚಾಯಾ ಕಾಫಿಯಾ? ಅಮ್ಮ ಅರ್ಜುನ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಸಪೋರ್ಟ್ ಮಾಡಿದ್ದಾರೆ, ಬಂದು ಕಾಮಿಡಿ ಮಾಡ್ಕೊಂಡು. ಅಮ್ಮ ಮತ್ತೆ ಅರ್ಜುನ್ ಸೂಪರ್ ಕಾಮಿಡಿ ಇತ್ತು. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅರ್ಜುನ್. ಬಿಗಿತಿ ಅಂಡ್ ಬೀಗರು ಬಿಗ್ತಿ ಬೀಗರು. ನನ್ನ ಬ್ರದರ್ ಲೈವ್, ನಮ್ಮ ಬ್ರದರ್ ಲೈವ್ ಮಿಸ್ಸಸ್. ಯಾರ್ ಬ್ರದರ್ ಅಮ್ಮ? ನಮ್ ಬ್ರದರ್ ಲೈವ್ಸ್ ಮಿಸ್ಸಸ್. ಏನಮ್ಮ? ಯಾರ ನಿಮ್ ಬ್ರದರ್? ಲಕ್ಷ್ಮಿ ಸಿಸ್ಟರ್ ಗಿಫ್ಟ್ ರಿಟರ್ನ್ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ. ಯಾರ ನಮ್ಮ ಬ್ರದರ್? ಹಾಯ್ ಸ್ವೀಟಿ, ಮುದ್ದು ಸ್ವೀಟಿ, ಟೀ ಆಯ್ತಾ ಕೇಳ್ತಿದ್ದಾರೆ. ಅಮ್ಮ ನಿಮ್ಮ ಬ್ರದರ್ ಹುಡುಕೋಕೆ ಹೋಗಿದ್ದೀರಿ ಅಂತೆ. ಅಮ್ಮ ನಿಮ್ಮ ಬ್ರದರ್ ಹುಡುಗಿ ಹುಡುಕೋಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಯ್ತು ಸ್ವೀಟಿ, ಮುದ್ದು ಸ್ವೀಟಿ. ನೆಟ್ ಖಾಲಿ ಆಗಿದೆ ಹೇಳ್ತಿದ್ದಾರೆ. ಹೌದಾ? ಅಯ್ಯೋ ಹೌದಾ ಬೇನವಸ ಹೇಳ್ತಿದ್ದಾರೆ. ಯಾರು ಬ್ರದರ್ ನಿಮ್ದು ಅಮ್ಮ? ಯಾರು ಬೇ? ಆಯ್ತು ಚಾಯ್ ನಿಮ್ದು ಹೇಳ್ತಿದ್ದಾರೆ. ಲಕ್ಕಿ ಬಂದ್ರು. ಹಾಯ್ ಗೀತಾ, ಲೈಕ್ ಡನ್, ಥ್ಯಾಂಕ್ ಯು.
ಹಾಯ್ ಹಾಯ್ ಡಿಯರ್ ಬಿಯರ್ ರಾಣಿ, ಟೀ ಆಯ್ತಾ ಕೇಳ್ತಿದ್ದಾರೆ. ಗೀತಾ ಅವ್ರೆ 4K ಆಗಿದೆ, ನಿಮ್ದಾಗ್ಲಿ? ಗೀತಾ ನಿಮ್ದಾಗ್ಲಿಲ್ವಾ 4K? ಕನಕ ಮೌನವನ ಆಗಿದೆ ಸಿಸ್ ಹೇಳ್ತಿದ್ದಾರೆ. ಎಲ್ಲಿದ್ದಾರೆ ಕನಕ? ಇಲ್ಲಿ ಇಲ್ಲ ಸಿಸ್, ನಿಮ್ದು ನಮ್ದು ಎಷ್ಟು ಬೇಕು ನಿಮ್ಗೆ? ಇನ್ನು ನನಗಿಂತ ಮುಂಚೆ ಲೈವ್ ಮಾಡ್ತಿದ್ರಿ ಅಲ್ವಾ ನೀವು? ಎಷ್ಟೋ ಸಮಯದ ಮುಂಚೆ ಮಾಡ್ತಿದ್ರಿ, ನಾನು ನಿಮ್ಮ ಲೈವ್ಗೆ ಬರ್ತಿದ್ದೆ, ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ. ಎಷ್ಟು ಬೇಗ ಊಟನ ಚಾಯ್ ಆಗ್ತಿದ್ದಾರೆ. ಹೌದು, ಇಲ್ಲಿ ಇಲ್ಲಲ್ಲ ಅವರು. ಕನಕ ಕನ್ನಡ ಉಲಾಗ್ ಹೌದು, ಇಲ್ಲೆಲ್ಲಿದ್ದಾರೆ ಅವರು? ಲೈವ್ ಅಲ್ಲಿ ಇಲ್ಲಲ್ಲ. ಕನಕ ಸಿಸ್ ಮೌನವನ್ ಆಗಿದೆ. ಮೌನವಾಗಿ ಓಕೆ ಹಾಗೆ ಹೇಳಿದ ಹಂಗೆ. ಓಕೆ, ಸೂಪರ್ ಐಡಿ ಅಂದ್ರೆ ಅವರು ಕಳಿಸಿದ್ರು. ನಮಸ್ಕಾರ, ನಿಮ್ಗೆ ಗೊತ್ತಾ? ಕನಕ ಗೊತ್ತು, ಬರ್ತಿದ್ರು ನಂಗೆ, ನನ್ನ ಲೈವ್ಗೆ ಬರ್ತಿದ್ರು ಕನಕ. ನಾನ್ ಕೇಳಿದ್ದೆ ನಿಮ್ಗೆ ಎಷ್ಟು ಬೇಕಿನ್ನು ಅಂತ ಕೇಳು. ಅಲ್ಲ, ನಿಮ್ಗೆ ಎಷ್ಟು ಬೇಕು ಅಂತ ಕೇಳಿದ್ದು ನಾನು ನಿಮ್ಗೆ ಮೌನ ಆಗ್ಲಿಕ್ಕೆ. ಇನ್ನೆಷ್ಟು ಬೇಕು ನಿಮ್ಗೆ? ನಂದಾಯ್ತು, ಅದಕ್ಕೆ ನಿಮ್ದು ಕೇಳಿದ್ದು. ಯಾರು ಹುಡುಗಿ ನೋಡಿಕೆ ಹೋಗಿದ್ದು ಅಂತ ಹೇಳ್ತಿದ್ದಾರೆ. ನನಗಿನ್ನು 2.5 ಕೆಜಿ ಬೇಕು. 2.5 ಕೆಜಿ, 2.5 ಕೆಜಿ, 1.5 ಕೆಜಿ ಆಗಿದಾ? ಆಗ್ತದೆ ಬಿಡಿ, ನೈಟ್ ಲೈವ್ ಅಲ್ಲ. ಒಂದು 3 ತಿಂಗಳು ಬೇಕು ಸಂತು. ತುಂಬಾ ಜನ ಆದ್ರೆ ಬೇಗ ಆಗ್ತದೆ. 1.5 ಆಗಿದಲ್ಲ, 2.5 ಬೇಕಾ? ನಂದೆಷ್ಟು ಇದ್ದದ್ದು? 400 ಇದ್ದದ್ದು. ನಾನು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದಂತ, ಮತ್ತೆ ಮಧ್ಯದಲ್ಲಿ ಬಿಟ್ಟೆ ಅಲ್ವಾ. ನೈಟ್ ಲೈವ್ ಬಂದ್ಮೇಲೆ ಬೇಗ ಬೇಗ ಆಯ್ತು. ಸಂತನ್ನ 2.5 ಕೆಜಿ ಚಿಕನ್ ಬೇಕು ಅಣ್ಣ ಅಂತಿದ್ದಾರೆ. ಥ್ಯಾಂಕ್ ಯು ಗೀತಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಷ್ಟು ಬೇಕು ಕೇಳಿದ್ದು ಗೀತಾ? ನಿಮ್ಮ ಅಣ್ಣ ಅಮ್ಮು ನವಿ ಅವರ ನಮಸ ಅಂತ ನವೀನ್ ಬಂದು ಹೋದ್ರು. ಲೈವ್ ಮಾಡ್ತಿದ್ದಾರಾ ಅವರು ಈಗ? ಎಲ್ಲ ನಮಸ ಮಟನ್ ಬೇಕು. ಲೈವ್ ಮಾಡ್ತಿದ್ದಾರಾ? ಇಲ್ಲ, ಯಾರು ಇಲ್ಲ ಲೈವ್ ಅಲ್ಲಿ. ಲಕ್ಷ್ಮಿ ಒಬ್ರು ಇದ್ದಾರೆ. ಮಾರ್ಕೆಟ್ ಅಯ್ಯೋ ಕೆಪಿ ತಮಾಷೆ ರೈಟ್.
ಆ ಇಷ್ಟ ಬರ್ತೀನಿ. ಪಾಪ ಅನ್ನ ಇಬ್ರು ಮಟನ್ ಹಾಕೊಂಡು ಚೆನ್ನಾಗಿ ಬಾಡ್ಸೋಣ. ಸುಮಿ ಪಾರ್ಟಿ ಕೊಡ್ತಾರೆ ಹೇಳ್ತಿದ್ದಾರೆ. ಲಕ್ಷ್ಮಿ ಸೆಸ್ ಗಿಫ್ಟ್ ಡನ್, ಚೆಕ್ ಮಾಡಿ ರಿಟರ್ನ್ ಪ್ಲೀಸ್ ಹೇಳ್ತಿದ್ದಾರೆ. ನಾನ್ ಬರ್ತೀನಿ ಹಾವೇರಿಗೆ, ನಾವು ಅಲ್ಲೇ ನಿಮ್ಮನೆಯಲ್ಲಿ ಮಾಡು ಹೇಳ್ತಿದ್ದಾರೆ. ನಾ ಬರ್ತೀನಿ ಹಾವೇರಿಗೆ, ನಾವು ಅಲ್ಲೇ ನಿಮ್ಮನೆಯಲ್ಲಿ ಮಾಡು ಹೇಳ್ತಿದ್ದಾರೆ. ಬಾ ಅನ್ನ ಹೇಳ್ತಿದ್ದಾರೆ. ಹಾಯ್ ಲಕ್ಕಿ ಹೇಳ್ತಿದ್ದಾರೆ. ಎಷ್ಟಾಯ್ತು ಟೈಮು? ಇಲ್ಲಿ ಯಾರಿದ್ದಾರೆ? ಮೋನು ಆದವರು ಯಾರಾದ್ರೂ ಇದ್ದಾರಾ? ಹಾಯ್ ಲಕ್ಕಿ. ಲಕ್ಕಿ ಅವರು ಗೀತಾ ಅವರು, ಲಕ್ಕಿ ಗೀತಾ ಕ್ರಿಯೇಷನ್ಸ್ ಅಂತ ಉಂಟಲ್ಲ ಅವರು. ನೋ ಲೈವ್, ಫ್ರೀ. ಮನೆ ಕೆಲಸ ತುಂಬಾ ಇದೆ ಮಾಡ್ಲಿಕ್ಕೆ. ಕ್ಲೀನಿಂಗು ಅದು ಇದು ಅಂತ ಎಲ್ಲ ಮುಗಿಸ್ಬೇಕು. ಕೊನೆ ದಿನ ಒಂದು ಹಾಡು ಹೇಳಿ ಹೋಗಿ. ಯಾವ್ದು ಹಾಡ್ಲಿ? ನಿಮ್ಮ ಲೈವ್ ಅಲ್ಲಿ ಬಂದು ಹಾಡ್ತೀನಿ ಇರಿ ಯಾವತ್ತಾದ್ರು. ಜೋರಾಗಿ ಹೇಳಿ ಸುಮಿ ಸಿಸ್ಟರ್, ಜೋರಾಗಿ ಹೇಳಿ. ಯಾವ್ದು? ಬೇಡಪ್ಪ, ಎಲ್ರು ನೋಡ್ತಾರೆ ನನ್ನ ಲೈವ್ ಅಲ್ಲಿ. ನಾಚಿಕೆ ಆಗ್ತದೆ ಕಣೋ. ನಾಚಿಕೆ ಬೇಡವಾ ಜೋರಾದ್ರು? ನನ್ನ ಈ ಸ್ವರದಲ್ಲಿ ಎಂತ ಆಡೋದು ನಾನು? ಎಷ್ಟಾಗಿದೆ ನಿಮ್ದು ಚೈತ್ರ? ಇನ್ನು ಇಬ್ರು ಹೋಗ್ತಾರೆ. ನನ್ನ ಲೈವ್ ಹೋಗ್ತದೆ, ಶಾರದಾ ಲೈವ್ ಹೋಗ್ತದೆ. ಹಾಗೆ ಬೇಗ 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 ಮಾಡ್ಕೊಳ್ಳಿ ಎಲ್ರು. ಬಂದ್ರು ನೋಡಿ, ಗೀತಾ ಅವ್ರು ಬಂದ್ರು. ನಮ್ಮ ಲೈವ್ಗೆ ಸಪೋರ್ಟ್ ಮಾಡೋರು ಯಾರು ಮಾಡ್ತಾರೆ? ಚಾನೆಲ್ನವರೇ ಬರ್ಬೇಕು, ಮತ್ತೆ ಯಾರು ಮಾಡ್ತಾರೆ? ಸಪೋರ್ಟ್ ಕೊಡೋದು, ಸಪೋರ್ಟ್ ತಗೊಳ್ಳೋದು ಅಷ್ಟೇ. ನೀವು ಬರಲ್ಲ ಅಂದ್ರೆ ನನಗೆ ಅಳು ಬರುತ್ತೆ. ಫ್ರೀ ಇದ್ರೆ ಖಂಡಿತ ಬರ್ತೀನಿ. ನಾನು ವಿಡಿಯೋಸ್ ನೋಡ್ತೀನಿ. ವಿಡಿಯೋಸ್ ಕೂಡ ನೋಡ್ಬಹುದಲ್ಲ? ವಿಡಿಯೋ ನೋಡಿ ವ್ಯೂಸ್ ಬಂದ್ರೆ ಒಳ್ಳೇದು ಚೈತ್ರ, ಗೊತ್ತುಂಟಾ? ವಿಡಿಯೋಗೆ ವ್ಯೂಸ್ ಬರ್ಬೇಕು. ಸುಮ್ಮಿ ಅಕ್ಕ ಹೆಲೋ ಲೈವ್ ದಾದ ಕರ್ಮ ಮತ್ತೆ ದಾದ ಕರ್ಮ ಅತ್ತ ಎನ್ನ ಮೌನ ಆತನು ಈಗಲ್ ಮತ್ತೆ ಸಪೋರ್ಟ್ ಮಲ್ತೀನಿ ಆಯ್ತು. ಮೌನ ಮಲ್ತ್ ಕೊಡ್ತಾರೋ. ಥ್ಯಾಂಕ್ ಯು ಸೋ ಮಚ್. ಈಗಲೇ ಗೊತ್ತಾಂಡೆ ಐಕ್ ಇನಿ ಬತ್ತೀನಿ ಅನ್ನ 4K ಆತನ ಅನ್ನ ಖುಷಿ ಆತನು. ನಿರಂಜನ್, ಉಮೇಶ್ ಎಸ್ ಬಕ್ಕ ಗೋಪಾಲ್ ಕೃಷ್ಣ ಭಟ್ರು ಬಕ್ಕಂಜಿತ್ತಾರತ ಹಾಗೆಲ್ಲ ಪೂರ ಥ್ಯಾಂಕ್ ಯು. ನನ್ನಂದು ಮುಂದೆ ಹೋಗಲ್ಲ. ಎಷ್ಟಾಗಿದೆ ಹೇಳಿ? ನಿರಂಜನ್ ಬ್ರದರ್ ಗುಡ್ ಈವ್ನಿಂಗ್. ಟೀ ಆಯ್ತಾ? ಈಗ ಎಂತ ಟೀ? ಪಿಜ್ಜಾ ಮುದ್ದು ಪೆಟ್ಟು ಕೊಟ್ಟು ಪೆಟ್ಟು ಪ್ರೈಸ್ 100 ಪೆಟ್ಟು ಕೊಟ್ಟು ಪೆಟ್ಟು ಪ್ರೈಸ್ ಕೊಡ್ತಾರೆ. ಹಾಯ್ ಜಪಾಂಡು ಚೈತ್ರ ಜಪಾಂಡೆ ನಾನು ಇಲ್ಲಾಡ್ ಮಲ್ಪರಿದ್ದೆ ಜಪ ಈರದೆಲ್ಲ ಜಪ ಮಲ್ತೊತ್ತನ ಬುಡದಿನೇನು ಅವಸ್ಥೆ ಮಾರೆ. ಸುಮ್ಮನೆ ಅಕ್ಕ ಡ್ಯಾನ್ಸ್ ಮಾಡ್ಬಿ. ತೈ 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 ಎಂದು ಬಂಗಾರಿ, ತೈ 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 ಎಂದು ಸಿಂಗಾರಿ.
ಮಲ್ಪಲೆ ಡ್ಯಾನ್ಸ್ ಮಲ್ಪಲೆ ಇರ್ಲ ವಿಡಿಯೋ ನೋಡಿ ಆದ್ರೆ ನನ್ನ ಲೈವ್ಗೆ ಬನ್ನಿ, ನಿಮ್ಮನ್ನು ಮಿಸ್ ಮಾಡ್ಕೊತೀನಿ. ಓಕೆ, ಟೈಮ್ ಇದ್ರೆ ಬರ್ತೀನಿ, ಜಾಯ್ನ್ ಆಗ್ತೀನಿ. ಹೊರಗೆ ಹೋಗುವಾಗ ನಿಮ್ಮ ಲೈವ್ ಸ್ಟಾರ್ಟ್ ಇದ್ರೆ ಜಾಯ್ನ್ ಆಗ್ತೀನಿ. ನಾನು ಹೊರಗೆ ಹೋಗುವಾಗ ಯಾರು ಲೈವ್ ಆನ್ ಇದೆ ಅವರಿಗೆ ಜಾಯ್ನ್ ಆಗ್ತೀನಿ ನಾನು. ಓಕೆನಾ? ನನ್ನ ಹಸ್ಬೆಂಡ್ ನೆಟ್ ಕೊಟ್ರೆ ಮಂತ್ಲಿ ವೈಫ್ ಚಪಾತಿ ಮನ್ಪುಗ ಧ್ಯಾನ ಮಂತ್ಲಿ ಇತ್ತ ವೈಫ್ ಜಪ ಅದೇ ವೈಫ್ನ ಜಪ ಮನ್ಪೊಡಿಯರು ಮಂತ್ಲಿ ಆತ ವೈಫ್ ಚಪಾತಿ ಮುಲ್ಪ ಧ್ಯಾನ ಮಲ್ಪನೆ ಎಲ್ರೂ ಹೋದ್ರ ವಿಡಿಯೋಗೆ ವ್ಯೂಸ್ ಬಂದ್ರೆ ವಾಚರ್ ಬಂದ್ರೆ ವೆರಿ ಗುಡ್, ಗೊತ್ತುಂಟಾ? ಅದು ಇಂಟರ್ನ್ಯಾಷನಲ್ ಸಿಟಿಯಲ್ಲಿ ಇಂಟರ್ನ್ಯಾಷನಲ್ ಕಂಟ್ರಿಯಲ್ಲಿ ಬರಬೇಕು ವಾಚ್ ಅವರ್, ಒಳ್ಳೇದು. ಡೆವಿಲ್ ಬಂದ್ರು. ಹಾಯ್, ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಡೆವಿಲ್, ನೀವು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೀರಿ ನಂಗೆ. ಥ್ಯಾಂಕ್ ಯು ಸೋ ಮಚ್ ಡೆವಿಲ್, ಥ್ಯಾಂಕ್ ಯು. ಮೋನೋ ಆಗಿದೆ ನಂದು, 4K ಆಗಿದೆ. ನಿರಂಜನ್ ಬ್ರದರ್ ಏನು ಹೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಿಲ್ಲ ಹೇಳ್ತಿದ್ರೆ, ಅದು ತುಳು ಭಾಷೆ, ನಿಮ್ಗೆ ಅರ್ಥ ಆಗಲ್ಲ. ಮತ್ತೆ ಹೇಗಿದ್ದೀರಿ ಡೆವಿಲ್? ನಾರಾಯಣ ಗೋಡ್ಸೆ ಮಸರ ಇರಿನ ನಂಬ ನಾರಾಯಣ ಗಾಡ್ ಸೇ ಅಮ್ಮಸರ ವೈರಿನಿ ನಂಬ. ಅಯ್ಯೋ, ಏನು ತುಳು ಭಾಷೆನ ಅರ್ಥ ಆಪುಚಿ. ಅಯ್ಯೋ, ನನಗೆ ಅರ್ಥ ಆಗಲ್ಲ ಭಾಷೆ, ನಂಗೂ ಸರಿ ಅರ್ಥ ಆಗಲ್ಲ. ನಾರಾಯಣ ಗಾಡ್ಸೆ ಸಂಸಾರ ವರ್ಣ ನಂಬ. ನಂದು ಧ್ಯಾನ ಆಯ್ತು ಅಂತ. ಓಕೆ ಓಕೆ. ಎಲ್ಲಿ ಹೋದ್ರು ಡೆವಿಲ್? ಗೌತಮ್ ರೆಡ್ಡಿ, ಧ್ಯಾನ ಆಯ್ತು. ಧ್ಯಾನ ಆಗಿ ಊಟನಾ? 1,000 ಪೆಟ್ಟು ಬೋಡ ಸಾಕಾಗ್ತದೆ ನಿಮ್ಗೆ ಎಷ್ಟು ಪೆಟ್ಟು ಕುಟ್ಟಿ 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 ಪೆಟ್ಟು ಕುಟ್ಟಿ ಕುಟ್ಟಿ ಸಾಕಾಗುದಿಲ್ವಾ ನಿಮ್ಗೆ? 1,000 ಅಂದ್ರೆ ಎಂತ ಕಮ್ಮಿಯಾ? ಬುಡೆದೆ ಗುದ್ದು ಪಾರ್ದು ಅಭ್ಯಾಸ ಉಂಟೊಡತೆ ಗುದ್ದು ಬೋಡೆ ಅನ್ಪರದೆ. ಹದಿನಾರು ವರ್ಷ ಸರ್ವೀಸ್ ಕುಟ್ಟುದಾ? ವಾ ಪಾಪ ಬೆರಿಯಂಚಾತನ ಬುಡೆದಿನ ಏತ್ ಬಂಗಾರ ಉಂಡ ಬುಡೆದಿ ಪೆಟ್ಟು ತಿಂದು 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 ಗುದ್ದು ತಿಂದು ಸಾಕಾವತ್ತೆ ಬುಡೆದಿ ದಾಯಿಗಾತು ಗುದ್ದು ಕೊರ್ಪಿನೀರ್ ಕೇಸ್ ಎಂತ ಓಕೆ ಇದ್ದಲ್ಲಿ ಪೆಟ್ಟು ಇಲ್ಲ ಕೋಪದಲ್ಲಿ ಮೋಕೆ ಇದ್ದಲ್ಲಿ ಬಿಟ್ಟಿಲ್ಲ, ಕೋಪದಲ್ಲಿ ಶಾಂತಿ ಇಲ್ಲ, ಓನ್ಲಿ ವಾಂತಿ ದೇವ. ಓಕೆ ಇದ್ದಲ್ಲಿ
ಬೆಟ್ಟ ಬಿಟ್ಟ ಅದು ಮತ್ತೆ ಜನತಾ ಅದೇ ಯುದ್ಧ ಬಿಡ 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 ಸದ್ದು ಕಾಮಿಡಿ ಮಾರೇರ್ ಕಾಮಿಡಿ ನಿರಂಜನ್ ನಾನು ಎನ್ನೆಲ್ಲ ವಿಧ ಟೈಮ್ ವರಿ ಉಂಡಿರೇಕ್ ಎಲ್ಲ ಮಲ್ಪುಜಿ ನಾನು ಆರಾಮ್ ಇರೇಕ್ ಗೊತ್ತಾಂಡೆ ಇಷ್ಟ ಗೌರ್ಮೆಂಟ್ ಜಾಬ್ ಅಲ್ಲಿ ಇತ್ತೆ ಬೈಜಿ ಟೀಚರ್ ಯಾರು ಬೈದಿಜಾಕ್ ನಾನಲ್ಲ ಗೌರ್ಮೆಂಟ್ ಜಾಬ್ ದೇವರಿ ಗೌರ್ಮೆಂಟ್ ಜಾಬ್ ಅದಾದ ಟೀಚರ್ ಏನಾರು ಬಿಡುದು ಕಂಡನ್ ಮುಡಿದ್ ಬೆನ್ಪಿನ ಪಂಡತೆ ಇರ್ ಜಪ ಮಲ್ಪುನು ಆರು ಬೆನ್ಪಿನ ನೈಸ್ ಮತ್ತೆ ವಿಡಿಯೋಸ್ ಮತ್ತೆ ತೂಲೆ ಒಂಚೂರು ಲೈವ್ ಬರ್ಪುಜನ ವಿಡಿಯೋಸ್ ಅಂಡಲ್ ತೂಲೆ ಅಂತ ವಾಚ್ ಅವರ್ ಕೊರ್ಲೆ ವ್ಯೂಸ್ ಬರಟ ಬಕ್ಕ ಯಾರಿದ್ದೀರಿ ಹೆಣ್ಣು ಮಾಡ್ಲಾ ಹೆಣ್ಣು ಮಾಡಲ ವೈಫ್ ಓನ್ಲಿ ಜಾಬ್ ಟೀಚರ್ ಎನ್ನ ಜಪ ಲಾಸ್ಟ್ ಸ್ವರ್ಗ ಇತ್ತೆ ಬುಕ್ಕಿಂಗ್ ಗೆಸ್ಟ್ ರೂಮ್ ಓ ಗೆಸ್ಟ್ ರೂಮ್ ಪೂರ ಉಂಡೆ ಸ್ಮೈಲಿ ಹಾಯ್ ಸ್ಮೈಲಿ ಥ್ಯಾಂಕ್ ಯು ಸ್ಮೈಲಿ ಬನ್ನಿ ಸ್ಮೈಲಿ ನಿಮ್ದು ಎಷ್ಟಾಗಬೇಕು ನಂದಾಯ್ತು 4K ನಿಮ್ದು ಎಷ್ಟಾಗಬೇಕು ಹೇಳಿ ಸ್ಮೈಲ್ ಮಾಡ್ಕೊಂಡ್ ಬನ್ನಿ ಲೈವ್ಗೆ ಬರದಿದ್ರೆ ವಿಡಿಯೋಸ್ ನೋಡಿ ವಾಚ್ ಕೊಡ್ತೀನಿ ನಿಮ್ಗೆಲ್ಲ ಓಕೆನಾ ವೈಫ್ ಓನ್ಲಿ ಜಾಬ್ ಅಯ್ಯೋ ಸಿಸ್ ಯಾಕೆ ಅಯ್ಯೋ ಎಲ್ಪಿ ಓಕೆ ಮಾತಾ ಅಲ್ಪ ಓಕೆ ನಲಿಪೆತ್ತು ವಿಡಿಯೋಸ್ ಪೂರ ತೂವೋಡು ವಿಡಿಯೋಸ್ ತೂದು ಇರ್ ನಲ್ಪೋಡು ಗೊತ್ತಾಂಡೆ ನಂದು 4K ಬೇಕು ಅಯ್ಯೋ 0 ಇದ್ದೀರ ಹಾಗಾದ್ರೆ ಈಗ ಎಷ್ಟಿದೆ ಹೇಳಿದ್ದು ವಿಡಿಯೋಸ್ ಮಾಡ್ತಿಲ್ವಾ ನೀವು ಚೆಕ್ ಮಾಡ್ಕೊಂಬರುವ 7 ವ್ಯೂಸ್ ಬಂದಿದೆ 2 ಅವರ್ಸ್ಗೆ ಇಂಡಿಯನ್ ಮಾಮ್ಸ್ ಕೆಲವಕ್ಕೆ ವ್ಯೂಸ್ ಉಂಟು ಅಲ್ವಾ 759 ಕೆಲವಕ್ಕೆ ಉಂಟು ಕೆಲವಕ್ಕಿಲ್ಲ ನೋಡ್ತೀನಿ ಆಯ್ತಾ ವಿಡಿಯೋಸ್ ಎಲ್ಲ ನೋಡ್ತೀನಿ ಸ್ಮೈಲಿ ಓಕೆ ಡ್ಯಾನ್ಸ್ ಮಲ್ಪಲೆ ಎನ್ನ ಮೌನ ಆಯ್ನ ಖುಷಿಟ್ಟು ಡ್ಯಾನ್ಸ್ ಮಲ್ಪಲೆ ಹಾಯ್ ನಿರಂಜನ್ ಹೇಳ್ತಿದ್ದಾರೆ ನೋಡಿ ಸ್ಮೈಲಿ ಒಂದು ಗ್ಯಾಪ್ ಕೊಡ್ಬೇಕಿತ್ತು ಅದು ಸ್ಮೈಲಿ ಚೈತ್ರ ಬ್ಲಾಗ್ಸ್ ಅಂತ ಎಲ್ಲ ಒಟ್ಟಿಗೆ ಹಾಕಿದ್ದೀರಿ ನೀವು ಒಂದೊಂದು ವರ್ಡ್ಗೆ ಒಂದೊಂದು ಗ್ಯಾಪ್ ಕೊಟ್ರೆ ಒಳ್ಳೇದಿತ್ತು ಸ್ಪೇಸ್ ಸ್ಮೈಲಿ ಆದ್ಮೇಲೆ ಚೈತ್ರ ಬ್ಲಾಗ್ಸ್ ವ್ಯೂಸ್ ಜಾಸ್ತಿ ಇಲ್ಲ ಸೇಸ್ ಹೌದು ನಾನು ನೋಡ್ತೀನಿ ಇನ್ನು ಫ್ರೀ ಅಲ್ಲ ಓಕೆ ಥ್ಯಾಂಕ್ ಯು ಸಪೋರ್ಟ್ ಬೇಕು ಎಲ್ರಿಗೂ ಆಗಲ್ಲ ಅದು ಮಾಡಿ ಸಾಕಾಗಿದೆ ಟೈಮ್ ಇದ್ರೆ ಬರ್ತೀನಿ ಇಲ್ಲಾಂದ್ರೆ ವಿಡಿಯೋ ನೋಡ್ತೀನಿ ಸ್ಮೈಲಿ ಡ್ಯಾನ್ಸ್ ಮಾಡ್ಬೇಕಂತೆ ನೋಡಿ ಇದಾದ್ರೆ ವಿಡಿಯೋ ಅಂದ್ರೆ ನಮ್ ಕೆಲಸ ಮಾಡುವಾಗ ನೆಟ್ರೆ ಆಯ್ತಲ್ವಾ ವ್ಯೂಸ್ ಬರ್ತದೆ ನಿಮ್ಗೆ ಫೋನ್ ಅಲ್ಲಿ ನೋಡ್ತೀನಿ ಕೊಡ್ತೀನಿ ಸಿಸ್ ಓಕೆ ಸಾರಿ 3K ಓಕೆ 1K ಆಗಿದೆ ಹಾಗಾದ್ರೆ ಯಾವಾಗ ಸ್ಟಾರ್ಟ್ ಮಾಡಿದ್ದೆ ಈಗೇನು 3K ಆದ್ರೆ ಸಾಕು ಹೇಳ್ತಾರಲ್ವ
ಕಾಂಗ್ರೆಸ್. ಹೌದೌದು, ಥ್ಯಾಂಕ್ ಯು ಸೋ ಮಚ್. ವರ್ಕ್ ಆಗಿದೆ, ಸ್ವಲ್ಪ ಜಾಸ್ತಿ ಬೇಕಲ್ಲ. ಮಾಡಿದೆ, ನೋಡುವ ವಿಡಿಯೋಸ್ ಕೂಡ ಉಂಟು, ಹಾಕ್ತೀನಿ. ಡ್ಯಾನ್ಸಾ? ಹೌದು, ಡ್ಯಾನ್ಸ್ ಮಾಡ್ಬೇಕಂತೆ. ಖುಷಿ ಆದ್ರೆ ಹಾಗೆ ಅವ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ನಿರಂಜನ್. 2 years ಆಯ್ತಾ? ಹಾಗಾದ್ರೆ 4K ಬೇಕು. ನಂದು ಕೂಡ 2 years, ಇದು 3rd year. ಆಯ್ತು, ಸಿಸ್ ಹೇಳ್ತಿದ್ದಾರೆ. ಓಕೆ. ಮತ್ತೆ ಯಾರಿದ್ದೀರಿ? ಲೈವ್ ಮಾಡಿದ್ದೀರಾ? ವಿಡಿಯೋ ಅಪ್ಲೋಡ್ ಮಾಡೋಕೆ ಟೈಮ್ ಇರಲ್ಲ. ಹೌದು, ಲೈವ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ಗೆ ಟೈಮ್ ಇರಲ್ಲ. ವಿಡಿಯೋ ಅಪ್ಲೋಡ್ ಮಾಡಿ ಅದಕ್ಕೆ ವ್ಯೂಸ್ ಬಂದ್ರೆ ಅದು ಒಳ್ಳೇದು ಲೈವ್ಗಿಂತ. ನೋಡಿ, ಒಳ್ಳೆ ವಿಡಿಯೋಸ್ ಇದ್ರೆ ಹಾಕಿ. ಲೈವ್ ಮಾಡದಿದ್ರೆ ಪರವಾಗಿಲ್ಲ, ವಿಡಿಯೋಸ್ ಹಾಕ್ಬೇಕು. ಅದೇ ಫೋನ್ ಲೈವ್ ಅಲ್ಲಿ ಬಿಸಿ ಇರ್ತದಲ್ವಾ, ಎಡಿಟ್ ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ. ಸಪ್ಪಟಿಗೆ ಹೋಗ್ಬೇಕು. ಆಯ್ತು. ಅಡಿಗೆ ಆಯ್ತಾ? ಹಾ, ಅಡಿಗೆ ಆಗಿದೆ. ತರಕಾರಿ ಇವತ್ತು. ಮತ್ತೆ ಯಾರಿದ್ದೀರಿ? ಹೆಣ್ ಮಾಡ್ಲಾ? 10 minutes ಇರ್ತೀನಿ ಅಷ್ಟೇ, 2 hours ಆಗ್ತದೆ. ಗಂಟೆ ಶಬ್ದ ಕೇಳ್ತಾ ಇದೀಯಾ ಇನ್ನು? ಲೈವ್ ಕಷ್ಟ ಸಿಸ್ಸೇನು? ಹೌದೌದು, ಏನೇನೋ ಮೆಸೇಜಸ್. ಮುಕ್ತಿ ಬಂದ್ರ? ಹಾಯ್ ಮುಕ್ತಿ. ಮುಕ್ತಿ ಬನ್ನಿ ಮುಕ್ತಿ. ಥ್ಯಾಂಕ್ ಯು ಸೋ ಮಚ್ ಮುಕ್ತಿ. ಇಷ್ಟು ದಿನ ತುಂಬಾ ಸಪೋರ್ಟ್ ಮಾಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಎಲ್ರಿಂದ 4K ಆಗಿದೆ ಇವತ್ತು ನಂದು. ಥ್ಯಾಂಕ್ ಯು. ಇವತ್ತು ಲಾಸ್ಟ್ ಲೈವ್. ಥ್ಯಾಂಕ್ ಯು ಸೋ ಮಚ್. ಅಮ್ಮು ಬಂದು ಹೋದ್ರು. ಸಿಗ್ತಾರೆ ಬಿಡಿ, ಬೇರೆ ಲೈವ್ ಅಲ್ಲಿ ಬರ್ತಾ ಇರ್ತಾರಲ್ಲ. ಮತ್ತೆ ಹೇಗಿದ್ದೀರಿ ಮುಕ್ತಿ? ಊಟ ಎಲ್ಲ ಆಯ್ತಾ? ಸ್ಮೈಲಿ ಸಿಸ್ ಹಾಯ್ ಹೇಳ್ತಿದ್ದಾರೆ. ಅಮ್ಮು ಮಾತ್ರ ಕಾಣೋದು ನಿಮ್ಗೆ ಅಲ್ವಾ? ಅಮ್ಮು ಅಂತ. ಹಿಂಗೆಲ್ಲ ಬೈತೀರಿ ಮಾರ್ರೆ ನೀವೆಲ್ಲ. ಹಂಗೆಲ್ಲ ಬೈತೀರಲ್ವಾ? ಸೂಪರ್ ಮಾರ್ರೆ ನೀವು. ಊಟ ಆಯ್ತಾ ಕೇಳ್ತಿದ್ದಾರೆ. ಯಾರ್ದು? ನವೀನ್ ಇದ್ದ? ನಮ್ಗೆ ಮರ್ತು ಬಿಡ್ತೀರಲ್ವ ಇನ್ಮೇಲೆ. ಯಾಕೆ ಮಾರ್ರೆ? ನೋಡಿ, ಅದು ನೋಡಿದ್ಮೇಲೆ ಗೊತ್ತಾಗ್ತದೆ ಮರ್ತು ಬಿಡ್ತೀನಾ ಇಲ್ವಾ ಅಂತ. ಯಾಕೆ ಮರಿಬೇಕು? ಇದ್ದೀರಲ್ವಾ? ಸುಮಿ ಮ್ಯಾಮ್ ಯಾಕೆ ಲೈವ್? ನಂದು 4K ಆಯ್ತು ಮುಕ್ತಿ, ಅದಕ್ಕೆ ಬೇರೆಯವರಿಗೆ ಚಾನ್ಸ್ ಕೊಡ್ಬೇಕಲ್ಲ. ವಿಡಿಯೋಸ್ ಎಲ್ಲ ಹಾಕ್ಬೇಕು ಇನ್ನು. ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಮುಕ್ತಿ. ನೋಡ್ತೀರಿ ನೀವು, ಮೆಸೇಜ್ ಎಲ್ಲ ನೋಡ್ತಿರ್ತೇನೆ. ಥ್ಯಾಂಕ್ ಯು ಮುಕ್ತಿ. ತುಂಬಾ ಸಪೋರ್ಟ್ ಮಾಡಿದ್ದೀರಿ ನೀವು, ಥ್ಯಾಂಕ್ ಯು ಸೋ ಮಚ್. ನವೀನ್, ನಿಮ್ಗೂ ಕೂಡ. ನೀವು ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಿ. ನಾನು ಬರ್ತೀನಿ, ವಿಡಿಯೋಸ್ ನೋಡ್ತೀನಿ. ನಾಳೆಯಿಂದ ಲೈವ್ ಮಾಡಲ್ಲ, ಇಲ್ಲ ನಿಮ್ಗೆಲ್ಲ ಚಾನ್ಸ್ ಕೊಡುವ ನಾಳೆಯಿಂದ. ಮುಕ್ತಿ ಹೇಳ್ತೇವೆ, ಕನೆಕ್ಟ್ ಆಗ್ಬೇಕಂತೆ ಸ್ಮೈಲಿಗೆ. ಇಲ್ಲ ಸಿಸ್, ನಿಮ್ದು ಊಟ ಆಯ್ತಾ ಹೇಳ್ತಿದ್ದಾರೆ ನವೀನದ್ದು ಎಷ್ಟಾಗಿದೆ ವಾಚ್ ಅವರು? ಜಾಸ್ತಿ ಮಾಡಿ ಸ್ವಲ್ಪ ವಾಚ್ ಅವರು, ಸ್ವಲ್ಪ ಜಾಸ್ತಿ ಇದೆ ನವೀನ್. ನಾಳೆ ಎಷ್ಟಾಗ್ತದೆ ನೋಡ್ತೀನಿ, ವಿಡಿಯೋಸ್ ಎಲ್ಲ ಉಂಟು ಹಾಕ್ತೀನಿ.
ಸ್ವಲ್ಪ ಬರ್ತದೆ ಸಾಕ ಅಂತ. ಅದೇ ಲೆಸ್ ಆದ್ರೆ ಕಷ್ಟ. ನೋಡುವ ಡೇ ಟೈಮ್ ಅಲ್ಲಿ 1 hour ಏನಾದ್ರು ಮಾಡ್ತೀನಿ. ನೈಟ್ಗೆ ಅವರಿಗೆ ಚಾನ್ಸ್ ಕೊಡುವ, ಬೇರೆಯವರಿಗೆ. ಇದ್ದೀನಿ ಬ್ರದರ್, ನೋಡಿ ಬಂದ್ರು ನೋಡಿ ಅಮ್ಮು. ಅಮ್ಮು 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 ಅಮ್ಮು. ನಮ್ಮ ಅಮ್ಮು, ನವೀನ್, ಅರ್ಜುನ್, ಕವಿ, ಪ್ರಾಶ್ವ, ತುಂಬಾ ಜನ ಬಂದಿರ್ತೀರಿ ಎಂಡೆವರೆಗೆ. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಸಿದ್ದು ಇದ್ರು, ಶಿಲ್ಪಾ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಬರ್ಲಿಲ್ಲ ಸಿಟ್ಟಲ್ಲಿ ಅವರು. ಅಮ್ಮ ಮರ್ತಿದ್ದಾರೆ ನನ್ನ. ಇಲ್ಲಪ್ಪ, ಅಮ್ಮ ಕೇಳ್ತಾ ಇದ್ರು ನವೀನ್ ಎಲ್ಲಿ ಅಂತ. ಅಲ್ವಾ ಅಮ್ಮ? ಯಾಕೆ ಮರಿಬೇಕು, ನೀವೆಲ್ಲ ಎಣ್ಸೋದಷ್ಟೇ, ಯಾರು ಮರಿಯಲ್ಲ. ಇಲ್ಲ ಬ್ರದರ್, ನಿಮ್ದು ಹೇಳ್ತಿದ್ದಾರೆ. ನಮ್ಮ ನವೀನ್ಗೆ ಬ್ಲೂ ಇಲ್ಲ, ಯಾಕೆ ಇಲ್ಲ? ಇವತ್ತೇನು ನುಗ್ಗೆಗಾಯಿ ಮಾಡಿದ್ದೀರಾ ನವೀನ್? ಅಮ್ಮದ್ದೇನು ಹೇಳಿದ್ರ ನಂಗೆ? ಇವತ್ತು ವೆಜ್ ಅಂತ ಹೇಳಿದ್ರಿ, ಏನಂತ ಕೇಳಲಿಲ್ಲ. ಸುಮಿ ಮ್ಯಾಮ್ ವಿಡಿಯೋ ನೋಡುವಂತೆ. ಓಕೆ ಓಕೆ, ಥ್ಯಾಂಕ್ ಯು ಮುಕ್ತಿ, ಥ್ಯಾಂಕ್ ಯು. ಇಲ್ಲ ಮಾಡ್ಬೇಕು ನವೀನ್ ಹೇಳ್ತಿದ್ದಾರೆ. ಇದ್ದೀನಿ ಬ್ರದರ್ ಹೇಳ್ತಿದ್ದಾರೆ. ಅಮ್ಮ ಆಯ್ತು, ಆಯ್ತಲ್ವಾ? ನೀವು ಮಾಡಿಲ್ಲ ಇವೆನ್ ಮೇಲೆ ಬ್ರದರ್? ಹೌದು, ಅವ್ರಿಗೆ ಟೈಮ್ ಇದ್ರೆ ಮಾಡ್ತಾರೆ. ಮೊಬೈಲ್ ತಗೊಂಡು ಮೇಲೆ ಮಾಡ್ತೀನಿ ಹೇಳ್ತಿದ್ದಾರೆ. ತಗೊಂಡ್ರಲ್ವ ಮೊಬೈಲ್? ಯಾವಾಗ ತಗೊಳ್ಳಿಕ್ಕೆ? ತಗೊಳ್ಳಿಲ್ವಾ? ಹಾಯ್ ಅಮ್ಮು ಸಿಸ್ ಹೇಳ್ತಿದ್ದಾರೆ ಸ್ಮೈಲಿ ಅವರು. ಮಗಳು ಬೇಡವಾ ಬ್ರದರ್? ಸ್ವಲ್ಪ ದಿನ ಹೇಳ್ತಿದ್ದಾರೆ. ಮ್ಯಾಮ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನೇ ಹೇಳ್ಬೇಕು ನಿಮ್ಗೆ, ಸಪೋರ್ಟ್ ಕೊಟ್ಟಿದ್ದೀರಿ, ತುಂಬಾ ಸಪೋರ್ಟ್ ಮಾಡಿದ್ದೀರಿ ನೀವು ದಿನಾ ಬಂದು. ಥ್ಯಾಂಕ್ ಯು ಮುಕ್ತಿ. ಹಾಯ್ ಚೈತ್ರ ಸಿಸ್ ಹೇಳ್ತಿದ್ದಾರೆ. ಮಮತಾ ಅವರು ಬೇಕು ನನ್ ಬೇಬಿ ಹೇಳ್ತಿದ್ದಾರೆ. ಹೇಗಿದ್ದಾರೆ ಅಮ್ಮು ಸಿಸ್ ಹೇಳ್ತಿದ್ದಾರೆ. ಹೇಗಿದ್ದೀರಾ ಅಮ್ಮು ಸಿಸ್ ಹೇಳ್ತಿದ್ದಾರೆ ಸ್ಮೈಲಿ ಅವರು. ಮತ್ತೆ ಏನು ಮಾಡ್ಲಿ ಮರಿಲಿ, ಮತ್ತೆ ಹಿಂಗೆ ಮರಿಲಿ ಹೇಳ್ತಿದ್ದಾರೆ. ಸೂಪರ್ ಸಿಸ್ ನೀವು ಹೇಳ್ತಿದ್ದಾರೆ. ಓಕೆ ಬಾಯ್, ಡ್ಯೂಟಿ ಇಲ್ಲಿ ಇದ್ದೀನಿ. ಹೌದಾ? ಓಕೆ ಓಕೆ. ಅಮ್ಮು ಗುದ್ದು ಕೊರ್ಪೆ ಸುದ್ದಿ ಇಜ್ಜಿ ನಿನ್ನ ಬೋಡ ಪೆಟ್ಟು ನೋಡಿ ಗುದ್ದು ಕೊಡ್ತಾರಂತೆ ನಿರಂಜನ ಅಮ್ಮಗೆ. ಅಮ್ಮು ಬಾಯ್ ಬಾಯ್ ನವೀನ್, ಕೆಲ್ಸ ಮಾಡಿ ಬಾಯ್ ಬಾಯ್. ಐ ಆಮ್ ಗುಡ್ ಸಿಸ್ ಹೇಳ್ತಿದ್ದಾರೆ. ತಗೊಂಡಿಲ್ಲ ಇನ್ನು? ಓಕೆ, ತಗೊಳ್ಳಿ ತಗೊಳ್ಳಿ, ಬರ್ತ್ಡೇಗೆ ತಗೊಳ್ತೀರಲ್ವಾ? ಹೋಗಿ ದಬಕ್ಕೊಂಡು ಮಲ್ಕೊಳ್ಳಿ ಬ್ರದರ್ ಹೇಳ್ತಿದ್ದಾರೆ. ಇಲ್ಲ, ಡ್ಯೂಟಿಯಲ್ಲಿ ಇದ್ದಾರಂತೆ ಅವರು. ಅಮ್ಮ ಬಾಯ್ ಹೇಳ್ತಿದ್ದಾರೆ. ಅಮ್ಮು ಕೆರ್ಪೆ ನಿನ್ನ ಬಾಲೆ ಬಾಲೆ ಇಜ್ಜೆ ಅಂಚೆ ಪಂಟು ಬಲ್ಲಿಯದೆ. ಬೇಜಾರ ಪುನರೆ ಗೊತ್ತಾಂಡ. ಮತ್ತೆ ಅಮ್ಮ ವಿಶೇಷ? ಮಂಜು ಶೆಟ್ಟಿ ಬರ್ಲಿಲ್ಲ. ಶೆಟ್ಟಿ ಇದ್ರೆ ಬನ್ನಿ. Only joke, joke, joke. No smoke.
ಮಕ್ಕ ವಿಶೇಷ ಎಂಡ್ ಮಾಡ್ಲಾ 2 hours ಆಗ್ಲಿಲ್ಲ, 3 minutes ಇದೆ. ಜೋಕ್ 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 ಬಾರಿ ಜೋಕ್. ಮತ್ತೆ ಪಲ್ಲೆ ದೇವರೇ ಪಲ್ಲೆ ಪಲ್ಲೆ ನಿಗಿಲ್ ಪಂಡ ಎನ್ ಪನ್ಪಿನಿ ನಾನು ವರ್ತಿಕೊಲ್ಲೊಂದು ಆತ ಪನ್ಪಿನಿ ನೀ ತರ್ಕಾರಿ ಕಾಯ್ಪತ್ತ ಮೂಡಂತೆ ಆಫ್ ತರ್ಕಾರಿ ತಿನ್ನೋಡತ ನಂತು. ಹೌದಾ, 3 minute. ಏನು 3 minute? 2 minutes ಇದೆ 2 hours ಅದಾ. ಓಕೆ ಓಕೆ. ಇವತ್ತು ಮಾಡ್ತೀರಾ ಸಂತು ನೀವು? ಒಮ್ಮೆ ಆಯ್ತಲ್ವಾ? ಯಾನು ಒರೇ ಇಪ್ಪುನು. ಹೌದಾ, ಬುಡದಿ ವೈದ್ಯೆ ನನ್ನಲ್ಲ ಜೋಕುಲು. ಲೈವುಡ್ ಪಣ್ಣೆ ಲೈವ್ಡ್ ಉಲ್ಲೆ ಇರುತ್ತೆ 3 ಜನ ಉಲ್ಲೇರ್. 3 minute ಹೌದಾ? 3 minute ಎಂತ 3 minute ಲೈವ್ಗ ಏನಮ್ಮ? ಹ್ಮ್ 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 ಹ್ಮ್. ಎ ಬಿ ಸಿ ಡಿ ಎ ಬಿ ಸಿ ಡಿ ಎ ಬಿ ಸಿ ಡಿ ಎ ಬಿ ಸಿ ಡಿ. ಇವಾಗ ನೀವು ಲೈವ್ ಎಂಡ್ ಮಾಡ್ತೀರಾ? ಮಾಡ್ತೀನಿ ಅಂತ ಕಾಯ್ತಾ ಇದ್ದೇನೆ, ಮಾಡುವ ಅಂತ. ಲೈಫ್ ಒನ್ ಮೋಕೆ ಬೋಡು ಜೋಕೆ ಜೋಕೆ ಬಾರಿ ಸೆಕೆ ಗಾಳಿ ಪಾಡ್ರಿ ಇಲಾಯ್ಚಿ ಬೋಡು ಗಂಜಿ ಬಂಜಿ ಗುಜ್ಜಿ ಸಾರು. ಅಯ್ಯೋ ದೇವ. ಗುಜ್ಜೆ ಸಾರು ಬೋಡೆ ಬಂಜಿ ಗಂಜಿ ಗುಜ್ಜೆ ಸಾರು. ಗುಜ್ಜೆ ಸಾರು ಎದಾತು ಗುಜ್ಜೆ ಸಾರು ಬೋಡಿರೆ. ನೀವು ಎಷ್ಟು ಗಂಟೆ ಆಯ್ತು ಲೈವ್ ಎಂಡ್ ಮಾಡಿ ಸಂತು? ಮಾಡೋದಾದ್ರೆ ಮಾಡಿ, ನನ್ನನ್ನು ವೇಟ್ ಮಾಡಬೇಡಿ, ಮಾಡಿ ನೀವು. ಮಾಡಿ ಹೋಗಿ ಮಾಡಿ, ಪರವಾಗಿಲ್ಲ. ನಂಗೆ ವಚನ ಬರ್ಬೇಕಂತಿಲ್ಲ, ನೀವು ಹೋಗಿ ಮಾಡಿ. ಅಷ್ಟು ಬೇಗ ಮಾಡ್ಬೋದಾ? ಇವತ್ತು ಎಂಡ್ ನೀವು ಎಂಡ್ ಮಾಡಿದ್ರೆ ನಾನು ಇವಾಗ ಲೈವ್ ಆನ್ ಮಾಡ್ತೀನಿ. ನೀವು ಮಾಡಿ ಹೋಗಿ, ನಂಗೆ ವಾಚವರು ಬೇಕಂತ ಇಲ್ಲ ಸಂತು. ಬರ್ತಾರೆ ಜನ ಬರ್ತಾರೆ, ಹೋಗಿ. ನಾನ್ ಜಸ್ಟ್ ಹೀಗೆ ಬಂದು ಹೋಗೋಣ ಅಂತ ಬಂದೆ. ಶೆಟ್ರು ಬಂದ್ರು. ಹಾಯ್ ಶೆಟ್ರೆ, ಥ್ಯಾಂಕ್ ಯು ಶೆಟ್ರೆ, ಖುಷಿ ಆಯ್ತು. ಮಂಜು ಶೆಟ್ರು ಬಂದ್ರು, ಇನ್ನು ಬೇಗ ಹೋಗಲ್ಲ, ಸ್ವಲ್ಪ ಹೊತ್ತು ಮಾತಾಡಿ ಹೋಗ್ತೀನಿ, ಲಾಸ್ಟ್ ಅಲ್ವಾ ಇವತ್ತು. ಓಕೆ ಬಾಯ್, ಥ್ಯಾಂಕ್ ಯು, ಬಾಯ್. ಓಕೆ ಓಕೆ ಮಾಡಿ ನೀವು, ಪರವಾಗಿಲ್ಲ. ಮಂಜು ಮತ್ತೆ ಹೇಗಿದ್ದೀರಿ? ಏನ್ ಆಗ್ತಿದೆ ಬೆಂಗಳೂರು? ಏನಾಗ್ತಾ ಉಂಟು? ಯಾಕೆಲ್ಲ ಅಷ್ಟು ಮೌನ ಆಯ್ತು ಶೆಟ್ರೆ? ನಿಮ್ಮ ಜೋಕಲ್ಲಿ ಮೌನ ಆಯ್ತು. ನಂದು 4K ಆಯ್ತು, ಅದಕ್ಕೆ. ಇನ್ನು ಬೇರೆಯವ್ರಿಗೆ ಚಾನ್ಸ್ ಬೇಕಲ್ವಾ? ಇನ್ನು ವಿಡಿಯೋಸ್ ಎಲ್ಲ ಹಾಕ್ತೀನಿ, ನೋಡಿ ಮಂಜು, ಆಯ್ತಾ? ನನ್ನ ವಿಡಿಯೋಸ್ ನೋಡಿ ವ್ಯೂಸ್ ಕೊಡಿ, ಇಷ್ಟ ಆದ್ರೆ, ಟೈಮ್ ಇದ್ರೆ. ಕಂಗ್ರಾಟ್ಸ್, ಥ್ಯಾಂಕ್ ಯು ಸೋ ಮಚ್ ಶೆಟ್ರೆ. ಲೈವ್ಗೆ ಬಂದು ಜಾಲಿ ಮಾಡಿದ್ರಿ ನನ್ನ ಲೈವ್, ಥ್ಯಾಂಕ್ ಯು. ಮತ್ತೆ ವಿಶೇಷ, ಊಟ ಆಯ್ತಾ? ಏನ್ ಊಟಕ್ಕೆ ಮಂಜು? ಇನ್ನು ಬೇರೆ ಲೈವ್ ಅಲ್ಲಿ ಸಿಗೋಣ, ಓಕೆನಾ?
ಇಲ್ವಾ? ಏನ್ ಮಾಡಿದ್ದಾರೆ ಇವತ್ತು ಸ್ಪೆಷಲ್? ಓಕೆ ಆಗಿದೆ. ಇನ್ನೂ ಲೈವ್ ಇಲ್ಲ. ಹಾಯ್ ಅಮ್ಮ ಮೇಡಮ್. ಅಮ್ಮ ಮೇಡಮ್ ಬಂದು ಹೋದ್ರು. ಅಂತೆಲ್ಲ ಹೋದ್ರು. ಹಾಯ್ ಸಂತು ಹೋದ್ರು ಲೈವ್ ಮಾಡ್ಬೇಕಂತ. ಇನ್ನು ಅವರಿಗೆ ಚಾನ್ಸ್ ಕೊಡು ಅಂತ. ಸಂತುಗೆ ಮಾಡಿ ಅಂತ ಹೇಳಿದೆ. ಮತ್ತೇನು ವಿಶೇಷ ಮಂಜು? ಎಲ್ಲಿ ಹೋದ್ಲು ಮತ್ತೆ ನಿಮ್ಮ ಹುಡುಗಿ? ಚಾಕ್ಲೇಟ್ ಕೊಟ್ಟವಳು ಸಿಕ್ಕಿದ್ಲಾ ಮತ್ತೆ? ಏನೋ ಇಲ್ಲ, ಇಂಡಿಯಾ ವಿನ್. ಹೌದಾ, ಖುಷಿಯಾ ನಿಮ್ಗೆ? ಕ್ರಿಕೆಟ್ ನೋಡ್ತಾ ಇರ್ತೀರಲ್ಲ ನೀವು ಟೈಮ್ ಪಾಸ್ಗೆ. ಬೆಂಗಳೂರು ಬಂದ್ರೆ ಸಿಗ್ತೀರಾ? ಇಲ್ಲ ಹತ್ರ ಹುಡುಗ ನಾನು ಅಲ್ಲ. ಇಲ್ಲ ಹತ್ರ ಹುಡುಗ ನಾನು ಅಲ್ಲ. ಹತ್ರ ಹುಡುಗ ನಾನು ಅಲ್ಲ ಅಂದ್ರೆ ಅಬ್ದುಲ್ ಬಂದ್ರು. ಥ್ಯಾಂಕ್ ಯು ಸೋ ಮಚ್ ಅಬ್ದುಲ್. ಬನ್ನಿ ಅಬ್ದುಲ್. ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ದು? ಇಲ್ಲ ನಿಮ್ದು ಆಯ್ತಾ? ಲೈಕ್ 10. ಥ್ಯಾಂಕ್ ಯು. ಇವತ್ತು ಕೊನೆ ಲೈವ್ ನಂದು ಅಬ್ದುಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ರಿಗೂ ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಮಂಜು, ಅಬ್ದುಲ್. 4K ಮಾಡಿ ಕೊಟ್ಟಿದ್ದೀರಿ ಎಲ್ರು. ಎಸ್ ಮೇಡಮ್. ಇಲ್ಲ ಹತ್ರ ಹುಡುಗ ನಾನು ಅಲ್ಲ. ಮತ್ತೇನು ವಿಶೇಷ? ಮನೇಲಿದ್ದಾರೆ, ಮ್ಯೂಟ್ ಅಲ್ಲಿ ಇದ್ದಾರೆ ಅಂತ ಕಾಣ್ತದೆ ನಮ್ಮ ಅಬ್ದುಲ್. ನಾನು ಹೇಳಿದ್ದು ಕೇಳಲೇ ಇಲ್ಲ ಅಬ್ದುಲ್ಗೆ. ನಿಮಗೆ ಕಾವ್ಯ ಮೇಡಮ್ಗೆ ಡಾಲರ್ ಬರ್ಲಿ. ಥ್ಯಾಂಕ್ ಯು. ಅದನ್ನು ಕಾಯ್ತಾ ಇಲ್ಲ ಶೆಟ್ರೆ. ಡಾಲರ್ ಬರ್ಲಿ ಅಂತ ನಾನು ಕಾಯ್ತಾ ಇಲ್ಲ. ಯಾರಾದ್ರೂ ವಿಡಿಯೋ ನೋಡಿದ್ರೆ ಖುಷಿ ಆಗ್ತದೆ ಅಷ್ಟೇ. ಅದೆಲ್ಲ ಮೈಂಡ್ ಮಾಡಲ್ಲ ನಾನು. ಬೆಂಗಳೂರಿಗೆ ಬರ್ತೀವಿ. ನೀವೇನು ರಿಪ್ಲೈ ಮಾಡುದಿಲ್ಲ, ಹೇಗೆ ಬರೋದು? ನೋಡುವ, ಬೆಂಗಳೂರಿಗೆ ಬಂದಾಗ ಎಲ್ಲರನ್ನು ಮೀಟ್ ಮಾಡುವ. ಕವಿಯನ್ನು, ನಿಮ್ಮನ್ನು, ರಮ್ಯಾ, ಎಷ್ಟು ಜನ ಇದ್ದಾರೆ ಬೆಂಗಳೂರಿಗೆ. ದೀಪಿಕಾ ಇದ್ದಾರೆ. ಒಳ್ಳೆ ವಿಡಿಯೋ ಮಾಡೋಣ. ಅಯ್ಯೋ, ನಾವು ಸ್ವಲ್ಪ ದಿನದಲ್ಲಿ ಬಂದು ಹೋಗಿ ಎಂತ ಒಳ್ಳೆ ವಿಡಿಯೋ ಮಾಡುದು. ಊರಿಗೆ ಹೋಗ್ಬೇಕಾಗ್ತದೆ ಒಳ್ಳೆ ವಿಡಿಯೋಗೆ. ಜಸ್ಟ್ ಟೈಮ್ ಪಾಸ್ಗೆ ಮಾಡ್ತೀನಿ. ಬಂದ್ರೆ ಬರ್ತದೆ, ಇಲ್ಲಾದ್ರೆ ನೋ ಟೆನ್ಷನ್. ಹಣಕ್ಕಾಗಿ ನಾನು ಕಾಯ್ತಾ ಇಲ್ಲ. ಹಾಯ್ ಮಂಜು ಅಣ್ಣ ಹೇಳ್ತಿದ್ದಾರೆ ನಮಸ ಅವರು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಸ್ ಮಾಡಲ್ಲ, ನೋಡಿ ಚೆಕ್ ಮಾಡ್ತೇರಿ. ನಾನು ಅದಿನಿ ಸುಮಿ ಬೆಂಗಳೂರಲ್ಲಿ. ನೀವು ಬೆಂಗಳೂರಾ? ಓಕೆ. ನಮ್ದು 4K ಆಯ್ತು. ನಿಮ್ಮೆಲ್ಲರ ಸಪೋರ್ಟ್ ಇಂದ ಮಾಡಿದ್ದೀರಿ, ಅದಕ್ಕೆ ಇವತ್ತು ಕೊನೆ ಲೈವ್. ಎರೆಗಮ್ಮ ಮಿಸ್ಕಾಲ್ ಕೊಡ್ರಿ ಮಲ್ಪೇರು. ಸುಳ್ಳು ನವಾಸ ಮೇಡಮ್ UK ಹೇಳ್ತಿದ್ದಾರೆ. ಸುಳ್ಳ ಮತ್ತೆಲ್ಲಿರುದು? ನೋಡುವ ಯಾವಾಗ ಚಾನ್ಸ್ ಸಿಗ್ತದೆ ಯಾವಾಗ ಎಲ್ರನ್ನು ಮೀಟ್ ಮಾಡುವ. ತುಂಬಾ ಕಷ್ಟ ಅಲ್ಲ, ದೂರ ಇರ್ತೀರಲ್ವ ಒಬ್ಬೊಬ್ರು. ಹಲೋ.
ನಮ್ಮ ಕವಿ ಟೀಚರ್ ಬಂದು ಹೋದ್ರು. ಮಂಜು ಬಂದು ಜಾಯಿನ್ ಆಗಿ ಮಾತಾಡಿ ಸಾಂಗ್ ಹಾಡಿ ಹೋದ್ರು. ನಾನು ಇವತ್ತಿನ ಬೆಂಗಳೂರು ನೋಡಿಲ್ವಾ ಅಣ್ಣ, ಇವತ್ತಿನವರೆಗೂ ಬೆಂಗಳೂರು ನೋಡಿಲ್ವಾ? ಮತ್ತೆ ಬೆಂಗಳೂರಲ್ಲಿ ಇದ್ದೇನೆ ಹೇಳ್ತಿದ್ದಾರೆ. ದೂರ ಏನೂ ಇಲ್ಲ. ಹೌದಾ, ಗಾಡಿ ಇದೆಯಾ ನಿಮ್ಮ ಹತ್ರ ಮಂಜು? ಮನೇಲಿ ಗಾಡಿ ಇದೆಯಾ? ಗೊತ್ತು ನಮಸ್ ಮೇಡಮ್, ಒಬ್ಬೊಬ್ರು ಒಂದೊಂದ್ ಪ್ಲೇಸ್ ಅಲ್ಲಿ ಇರ್ತೀರಲ್ವಾ. ಆ ನಗರ, ಈ ನಗರ, ಜಯನಗರ, ವಿಜಯನಗರ. ನಿಮ್ದು ಯಾವ ನಗರ? ಥ್ಯಾಂಕ್ ಯು ಅಬ್ದುಲ್. ರಾಜಾಜಿನಗರ ಅಲ್ವಾ ಶೆಟ್ರೆ? ಇನ್ನಾದ್ರೆ ನೆಕ್ಸ್ಟ್ ಸ್ಯಾಟರ್ಡೆ ಲೈವ್ ಮಾಡ್ತೀನಿ ನನ್ನ ಬರ್ಡೇಗೆ. ನನ್ನ ಬರ್ಡೇ ಮಂಜು ಸ್ಯಾಟರ್ಡೆ ನನ್ನ ಬರ್ಡೇ, ವಿಶ್ ಮಾಡಾಯ್ತಾ? 16 ಆದ್ರೆ ಸಂಡೇ ಮಾಡ್ಬೇಕು celebration. ಹೌದಾ ಹೇಳ್ತಿದ್ದಾರೆ. ಯಾಕೆ ಸಿಸ್ಟರ್ ಕೊನೆ ಲೈವ್ ಅಂತ ಹೇಳ್ತಿದ್ದೀರಿ? ಯಾಕೆ? ನಂದು 4K ಆಗಿದೆ ಅಬ್ದುಲ್, ಅದಕ್ಕೆ 4K ಆದ್ಮೇಲೆ ಬೇಕಂತ ಇಲ್ಲ ಲೈವ್, ಮೌನ ಮಾಡ್ಬೇಕು. ಹೌದು ಸಿಸ್ಟರ್, ಶನಿವಾರ ನೆಕ್ಸ್ಟ್ ಸ್ಯಾಟರ್ಡೆ ಬೀಳ್ತದೆ, ನೆನಪಿಟ್ಕೊಳ್ಳಿ ಆಯ್ತಾ? ನಿಮ್ದು 4 ಅಲ್ವಾ? ನಿಮ್ದು ಏಪ್ರಿಲ್ 4 ಅಲ್ವಾ? ಫೋರ್ ಕೆ ಆದ್ಮೇಲೆ ಬೇಕಂತ ಇಲ್ಲ, ಮತ್ತೆ ವಿಡಿಯೋಸ್ ಎಲ್ಲ ಹಾಕ್ಬೇಕು. ಎಸ್, ನೀವು ಹೇಳಿದ್ದು ನಾನು ಇಟ್ಕೊಂಡಿದ್ದೀನಿ. ಏಪ್ರಿಲ್ ಫುಲ್ ಮಾಡ್ತೀರಾ ಏಪ್ರಿಲ್ಗೆ? ಆ ಟೈಮಿಗೆ ನೆನ್ಪು ಇರ್ತದಾ ಇಲ್ವಾ ಗೊತ್ತಿಲ್ಲ. ಇದು ಯಾವ ಮಂತ್? ಸೆಪ್ಟೆಂಬರ್. ಟೈಮ್ ಇದೆ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ನಿಮ್ದು ಯಾವ ಪ್ಲೇಸ್ ಮಂಜು ಬೆಂಗಳೂರಲ್ಲಿ? ನಿಮ್ಮ ವಿಡಿಯೋ ಟಾಪ್ ಬರ್ಬೇಕಾದ್ರೆ ಒಳ್ಳೆ ಒಳ್ಳೆ ವಿಡಿಯೋ ಹಾಕ್ಬೇಕು ಅಲ್ವಾ? ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದಾದ್ರೂ ಕಾಣ್ತದಲ್ವಾ ನಿಮ್ಗೆ? ಓಕೆ ಸಿಸ್ಟರ್, ಥ್ಯಾಂಕ್ ಯು. ನಾನೇ ಹೇಳ್ಬೇಕು ನಿಮ್ಗೆ. ದಿನ ಬರ್ತೀರಿ, ಸಪೋರ್ಟ್ ಮಾಡ್ತೀರಿ ಎಲ್ರಿಗೂ ಥ್ಯಾಂಕ್ ಯು. ಹೌದಾ ಮಂಜು, ಡಿಲೀಟ್ ಮಾಡಿದ್ದೀರಾ? ನಿಜನಾ? ಯಾಕೆ? ಮಂಜು 1 ಮಂತ್ ಆಯ್ತು. ಹೌದಾ, ಯಾಕೆ ಡಿಲೀಟ್ ಮಾಡಿದ್ರಿ? ಆಂಡ್ರಾಯ್ಡ್ ಆ್ಯಪ್ ಇದೆಯಾ? ಒಬ್ಬ ಯಾವ್ದೆಲ್ಲ ಮಾರೆ, ಯಾವ್ದೆಲ್ಲ ಆ್ಯಪ್ ಯೂಸ್ ಮಾಡ್ತೀರಿ? ಫೇಸ್ಬುಕ್ ಇದೆಯಾ? ತಲೆ ಕೆಟ್ಟೋಗುತ್ತೆ. ಬೇಡದು ಯಾಕೆ ಇಟ್ಕೊಂಡಿದ್ದೀರಿ? ಇನ್ಸ್ಟಾಗ್ರಾಮ್ ಇದ್ರೆ ಒಳ್ಳೇದಲ್ವಾ, ಬೇಡದ್ದೆಲ್ಲ ಯಾಕೆ ಆ್ಯಪ್? ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ ಇದೆಯಾ? ಸ್ನ್ಯಾಪ್ಚಾಟ್, ಫೇಸ್ಬುಕ್ ಇಲ್ವಾ ನಿಮ್ದು? ಯೂಸ್ ಮಾಡಲ್ಲ. ಮತ್ತೆ 200 ಆ್ಯಪ್ ಯಾವುದೆಲ್ಲ? ಬಾಯ್ ಬಾಯ್ ಮಂಜು ಬ್ರದರ್ ಹೇಳ್ತಿದ್ದಾರೆ. ಹೋಗ್ತಿದ್ದೀರಮ್ಮು? ಊಟ ಆಯ್ತಮ್ಮು?
ಓಕೆ ಸಿಸ್ಟರ್, ವಿಡಿಯೋಗಳನ್ನು ಮಾಡ್ತಾ ಇರಿ. ವಿಡಿಯೋಗಳಿಗೆ ಖಂಡಿತ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಅಬ್ದುಲ್, ಥ್ಯಾಂಕ್ ಯು. ಫೇಸ್ಬುಕ್ ನೋ ಯೂಸ್. ನಂದು ಯೂಸ್ ಆಗ್ತಿಲ್ಲ ಈಗ ಲೈವ್ ಬಂದ್ಮೇಲೆ. ಅದು ಬೇರೆ ಫೋನಲ್ಲಿ ಉಂಟು. ಯಾಕೆ ಅಮ್ಮ ಮೇಡಮ್ ಹೇಳ್ತಿದ್ದಾರೆ. ಗೇಮ್ ಅಪ್ಪ, ಹೌದಾ? ಗೇಮ್ ಆಡ್ತಾ ಇರ್ತೀರಾ? ಓಕೆ, ಟೈಮ್ ಪಾಸ್ ಅಲ್ವಾ? ಇವತ್ತು ಲಾಸ್ಟ್ ಮಿಸಸ್ ಲೈವ್, ಅದಕ್ಕೆ ಬಾಯ್ ಬ್ರದರ್ ಹೇಳಿದೆ. ಅದಕ್ಕ ಬೇರೆ ಲೈವ್ಗೆ ಬರ್ತಾರೆ ಬಿಡಿ, ಸಿಗ್ತಾ ಇರ್ತಾರೆ ಅಲ್ವಾ ಮಂಜು. ಬೋರ್ ಆದಾಗ ಗೇಮ್ ಆಡಿ ಎಲ್ಲ ಬೋರ್ ಆದಾಗ ಬರ್ತಾರೆ ಒಗಟು ಹೇಳಲಿಕ್ಕೆ. ಒಗಟು ಮಂಜು. ವಾಟ್ಸಪ್ ಇಲ್ವಾ ಮಂಜು ಶೆಟ್ರೆ? ಗೇಮ್ ಚಟ ಇದ್ರೆ ತುಂಬಾ ಕಷ್ಟ, ಮನಸ್ಸು ಬರಲ್ಲ ಹೇಳಲಿಕ್ಕೆ. ಮಕ್ಳ ಹಾಗೆ. ಅದೇ ಯಾವ್ದು ಶೂಟಿಂಗ್ ಗೇಮ್ ಮಾಡ್ತೀರಾ? ಟಕ್ 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 ಅಂತ. ಮತ್ತೆ ಅಮ್ಮ ಎಂತ ಪದಾರ್ಥ ಏನ್ ಹೇಳಿದ್ರಾ? ಕೇಳಿದೊಮ್ಮೆ ನಾನು. ಗೇಮ್ ಓನ್ಲಿ ಗೇಮ್. ಮತ್ತೇನು ವಿಶೇಷ ಶೆಟ್ರಿ? ಓಕೆ, ಬ್ಲೂ ರಿಮೂವ್ ಮಾಡಿ. ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಮಂಜು ಶೆಟ್ರಿ, ವಿಡಿಯೋಸ್ ಎಲ್ಲ ನೋಡುದಿಲ್ವಾ ನಂದು ನೀವು? ಟೈಮ್ ಇದ್ರೆ ನೋಡಿ. ಇದ್ದೀರಾ? ಏನ್ ಮಾಡ್ಬೇಕಾ? ಅದು ಗೇಮ್ ಆ್ಯಪ್, ಅಷ್ಟು ಕೂಡ ಗೇಮ್ಸ್ ಆ್ಯಪ? ಯಪ್ಪ ದೇವ. ಇದ್ದೀರಾ? ಹೆಣ್ಣು ಮಾಡ್ಲಾ? ಯಾರಿದ್ದೀರಿ? ಮಂಜು ಇದ್ದೀರಾ? ಎಂಡ್ ಮಾಡ್ಲಾ? ಯಾರಿದ್ದೀರಿ? ಬಾಯ್ ಹೇಳಿ. ಓ ಶೆಟ್ರೆ. ಅಮ್ಮು, ಬಾಯ್ ಅಮ್ಮು, ಇದ್ದೀರಾ? ಯಾರಿದ್ದೀರಿ? ಎಂಡ್ ಮಾಡ್ಬೇಕಾ ಬೇಡವಾ? ಎಂಡ್ ಮಾಡ್ಲಾ? ಬೇಗ ಹೇಳಿ. ಯಾರು ಮಾತಾಡ್ತಿಲ್ಲ, ಎಂಡ್ ಮಾಡ್ತೀನಿ. ಲಾಕ್ಡ್.
ಚಲ ಏನ್ ಮಾಡ್ತೀನಿ, ಮಂಜು ಸೀದಾ ಹೊರಟೋದ್ರು. ಬಾಯ್ ಬಾಯ್ ಎಲ್ರಿಗೂ.